ಶರಣು
ಸಿರಿತಲತಾ 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 ಕಟೀಶ್ವರಿ ಪರಮೇಶ್ವರಿ ಭಗವತಿ ಬ್ರಾಹ್ಮಣಿ ದೇವಿ ಜನನಿ ಸಿರಿತಲತಾ 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 ಕಟೀಲೇಶ್ವರಿ ಪರಮೇಶ್ವರಿ ಭಗವತಿ
जननी देवी जननी जयवागले नित्य शोभवागले जलधरि आनंद गिरवागले जयवागले नित्य शोभवागले जलधरि आनंद गिरवागले जय मंगलम नित्य शुभमंगलम शुभमंगलम नित्य जय मंगलम वागले नित्य शुभवागले जलधरि आनंद जयागले जलधरि मಕ್ಕಳಿಗೆ ಹಿರಿಯ ಬೆಳಗಿ ಪುತ್ರರು ಮನೆಗೆ ಧರೆಯನ್ನು ಧರಿಸಿದವರ ಅವತಾರಕ್ಕೆ ಕಾರಣನಾಗಸಿ ನರಸಿಂಹನಿಗೆ ಜಯವಾಗಲಿ ನಿತ್ಯ ಶುಭವಾಗಲಿ ಜಲಧರಿ ಆನಂದ ಶುಭವಾಗಲಿ ಜಯ ಮಂಗಳಮೋ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಭೂಮಿಯ ದಾನವ ಕೇಳಿದರೆ ಸತಿಯರ ಕೈದವಗೆ ರಾಮಚಂದ್ರನೇ ಮದಶರಥ ಸುತನಿಗೆ ಸತ್ಯಭಾಮೆಯರನ್ನು ನೋಡಲು ಜಯವಾಗಲಿ ನಿತ್ಯ ಶುಭವಾಗಲಿ ಜಲಧರಿ ಆನಂದ ಗಿರವಾಗಲಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಬೆಕ್ಕಲಂತಿಹ ಗೌತಮಿಗೆ ಉತ್ತಮ ಹಯವೆಗಲಿಗೆ ಹತ್ತವತಾರದಿ ಭಕ್ತರ ಬರುವ ಗಾತ್ರಕ್ಕೆ ಪುರಂದರ ವಿಠಲನಿಗೆ ಜಯವಾಗಲಿ ನಿತ್ಯ ಶುಭವಾಗಲಿ ಜಲಧರಿ ಆನಂದ ಸ್ಥಿರವಾಗಲಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಇಂದಿನ ಜಯ ಮಂಗಳಂ ಆನಂದ ಸ್ಥಿರವಾಗಲಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಗೋವಿಂದ ಗೋವಿಂದ
गणयानं समर्पयामि। ॐ गणानां त्वा गणपतिं हवामहे कविं कवीनामुपमश्रवस्तवस्तुते ब्रह्मणां ब्रह्मणस्पदः नश्वन्नोतिवस्तेजसादनं श्रीविघ्नेश्वराय नमः। सोमो वा एतस्य राज्यमादत्ते यो राजासन् राज्यो आसो मे मेजते देवस्वामेतानि हवीगुंसि भवन्ति एतावन्तो वै देवानागं सवाः त एवास्मै सवान् प्रयच्छन्ति त एनं पुनः सुवन्ते आद्यारसितरसे नमः। अग्ने त्वं पारयामि प्रत्नोषिकमेभ्यो अध्वरेक्षणाभ्यो दानव्यस्य वाञ्छाग्ने सर्वं विग्रहस्वात्मभ्यञ्जसौपगमाय जस्व गो व्यर्जुष्टमयि ज्योतिषिक्तन्दवेनेन्द्रविष्णोरं सञ्चरेम आकस्य पत्रमपि संवसा नो वैष्णवीं लोकिहमादयन्ताम् गुरुदेवो महेश्वरः गुरुसाक्षात् परब्रह्मस्मै श्रीगुरवे नमः। गणानां गणपतिं नमामि कविं कवीनामुपमश्रवस्तवं ज्येष्ठराजं ब्रह्मणः ब्रह्मणस्पतः नश्वन्नोतिवस्तेजसादनं श्रीविघ्नेश्वराय नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुते। रामदेवताभ्यो नमः कुलदेवताभ्यो नमः ईशदेवताभ्यो नमः देवेभ्यो नमः सर्वेभ्यो नमः। सर्वे जनाः सुखिनो भवन्तु भवन्तु। 18ನೇ ವರ್ಷದ ಬಂಡರ ಸಂಘ ಉಳ್ಳಾಲ ವಲಯ ವಿಶೇಷವಾದಂತಹ ಉಳಿತಾಯ ಗುಂಪುಗಳ ಒಕ್ಕೂಟದ 18ನೇ ವರ್ಷದ ವರ್ಧಂತಿ ಉತ್ಸವದ ವಿಶೇಷವಾದಂಥ ದುರ್ಗಾ ನಮಸ್ಕಾರ ಪೂಜೆ ಕಳೆದ ಹೊರತು ಮಂಡಲ ಮಧ್ಯೆ ಸ್ವಸ್ತಿಕಾ ಮಧ್ಯೆ ಕಲಶ ಮಧ್ಯೆ ದೇವರಿಗೆ ವಿಶೇಷವಾದಂಥ ಲಲಿತಾ ಸಹಸ್ರನಾಮಾರ್ಚನೆ ಅಷ್ಟೋತ್ತರ ಸೇವಾದಿಗಳನ್ನು ಪುಷ್ಪಾರ್ಚನೆ ಮೂಲಕವಾದ ದೇವರ ಸಂಧಾನಗಳು ಪೂಜೆನೆ ಶ್ರೀ ಉಳ್ಳಾಲ ವಲಯದ ಬಂಡರ ಸಂಘದ ವತಿಯಿಂದ ಶ್ರೀ ವಿಶೇಷವಾದಂಥ ಸತ್ಸಂಧಾನಗಳು ಬಹಳ ಶ್ರದ್ಧಾಭಕ್ತಿಪೂರ್ವಕವಾದ ನಿಗಲೆ ಪ್ರೀತಿಪೂರ್ವಕವಾದ ನಿಗಡ ಖಂಡಿತವಾದ ಅಂತಾರೆ ಆ ಕಾರ್ಯಕ್ರಮವನ್ನು ಪೂರ್ಣ ಪಾಲ್ಗೊಳ್ಳುವ ಪಂಪಿಸುವ ಉದ್ದೇಶ ಇಟ್ಟುಕೊಂಡು ಅಭಿವೃದ್ಧಿಯಾದಂಥ ವಿಶ್ವಾಸ ನಿಲಯಗೊಂಡು ಆ ವಿಶ್ವಾಸವೇನ ಫಲದಾಯಕ ಆ ವಿಶ್ವಾಸದ ಫಲ ಏನೂ ಕೂಡ ಕೊನೆಯೇ ಅಸಾಧ್ಯವಾದಂಥದ್ದು. ಅಭಿವೃದ್ಧಿಯಾದಂಥ ದೇವಸಂಧಾನಗಳು ಪುಷ್ಪ ಪೂಜೆ ಇತ್ಯಾದಿ ಮಾತ ನೆರವೇರಿಸಿದಾಗ ಇದ್ದೇ ಈ ದೇವರೇ ಪ್ರಸನ್ನ ಕಾಲ ಪನ್ನಾಗ ದೇವರೇ ಸಂತೋಷಪೂರ್ಣ ಸಮಯ. ಆ ಸಮಯಗಳು ನಮಗೆ ಇತ್ತಿನ ಮಾತ ದೇವಸಂಧಾನಗಳ ಪ್ರಾರ್ಥನೆ ಮೂಲಕ ಆ ಪ್ರಾರ್ಥನೆಗೆ ಭಗವಂತ ಅಷ್ಟೋಪಚಾರ ವಿಶ್ವಾಸ ಆ ವಿಶ್ವಾಸವೇನ ಫಲದಾಯಕ ಅಂಥದವರು ಹೊರಟು ಈ ಪೈಕಿ ಗುರುಮಂಡಲ ಈ ಪೈಕಿ ಗಣದೇವರ ಮಂಡಲ ಮೂರು ವಿಶೇಷವಾದ ದುರ್ಗಾ ನಮಸ್ಕಾರ ಮಂಡಲಾದಿಗಳನ್ನು ಮೇಲ್ಭಾಗಗಳು ಕಲಶ ಮಂಡಲ ಮಾಡಿಕೊಂಡು ಇಡೀ ಪ್ರಪಂಚನೇ ದೇವರನ್ನು ಆದಿಕೊಂಡು ದೇವರ ಮಂತ್ರಾಪರಿಗೆ ಅಂಥದವರ ಮಂತ್ರವಸ್ಕರವಾದ ಹೇಳಿ ಆ ದುರ್ಗಾ ಪರಮೇಶ್ವರಕ್ಕೆ ಸಂತೋಷವಾದ ಸ್ವೀಕಾರ ಮಾಡೋಡು ಅಂಥದವರನ್ನು ಹೊರಟು ಬಂಡರ ವಲಯವರು ಇಳಿತರ ಉಭಯೋಗಿ ಕ್ಷೇತ್ರಗಳವರು ಅಂಥದವರ ಇಲ್ಲವರು ಏಪಲ ಕೂಡ ಸ್ತ್ರೀ ಶಾಪ ಕೋಪಗಳು ಬರದೇ ನಿರ್ವಿಘ್ನಪೂರ್ವಕವಾದ ಅಪ್ಪೆ ಆ ಮಾತ ದೇವರೆಲ್ಲ ಕ್ಷಮೆಗಳ ಪಾದ ಕೊಟ್ಟು ದೇವರ ಅನುಗ್ರಹ ಪ್ರಸಾದ ಸಿದ್ಧಿಗಳ ಪಾದ ಕೊಡುವ ದೇವರಲ್ಲಿ ಪ್ರಾರ್ಥನೆ ಆ ಪ್ರಕಾರವಾದ ನೋಟು ಬಾಯಿ ಒಟ್ಟಾನ ಪಾದ ಬತ್ತುಕೊಂಡ ಕೂಡ ನಂಗೆ ಅಲ್ಪ ಶಾಪಗ್ರಸ್ತವಾದ ಹೋಗುವುದು ಅಂಥ ಲೋಕದೋಷ ಬರದಿದ್ದರೆ ನಿರ್ವಿಘ್ನಪೂರ್ವಕವಾದ ಪತ್ತಪೆ ಲೋಕ ಮಾತೆಲ್ಲ ಕೂಡ ನಮ್ಮ ಮಾತುಗಳು ಸೇರುವುದು ದೇವರ ಸಂಧಾನ ಬಂಡರ ಸಂಘದ ವಲಯದಲ್ಲಿ ಈ ಕಾರ್ಯಕ್ರಮ ಪ್ರಥಮವಾಗಿದೆ. ಅಂಥದವರು ಅಲ್ಪ ಸೇರು ದೇವರ ಸಂತೋಷವಾದ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೆ ವಿಶೇಷವಾದಂತಹ ಪ್ರಮಾಣದ ಬಂಡರ ಸಂಘ ವಲಯ ವಿಶೇಷವಾದಂಥ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪುಷ್ಪ ಯಕ್ಷಗಾನ ಮಂಡಳಿ ವಿಶೇಷವಾದಂಥ ಧ್ವಜ ಕ್ಷೇತ್ರ ಪಾವಂಜೆ ಜೊತೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥಿಗಳು ವಿಶೇಷವಾದಂತಹ ಪ್ರಮಾಣದ ಧರ್ಮ ಸಿಂಹಾಸನ ಪಂಡಿತನ ವಿಶೇಷವಾದಂಥ ಯಕ್ಷಗಾನ ಕೂಡ ನಡ್ತಾ ಇರುವುದು. ಐದು ಕೂಡ ಮಾತಲು ಕೂಡ ಹೆಚ್ಚಿನ ರೀತಿಯಾದಂಥ ದೇವರೇ ಸಹಾಯ ಅನುಕೂಲವನ್ನು ಸೇರಿಸಾದಬಹುದು. ಐದನೇ ಕಾರ್ಯಕ್ರಮ ಕೂಡ ಪುನರ್ವಾದಬಹುದು. ಮಾತಲು ಕೂಡ ಪಾಲ್ಗೊಳ್ಳದೆ ಆ ಕಾರ್ಯಕ್ರಮ ಕೂಡ ಆ ಯಕ್ಷಗಾನ ಕಾರ್ಯಕ್ರಮ ಪುನರ್ವಾದಬಹುದು. ದಾಯಕರ 10 ಸೇರಿದಲ್ಲಿ ಮತ್ತು ಒಡೆಯವರಿಗೆ ಕಾರ್ಯಕ್ರಮ ಸಾಧ್ಯವಿಲ್ಲ. 10 ಜನ ಸೇನಾಡೋರಿಗೆ ಕಾರ್ಯಕ್ರಮ ಸಾಧ್ಯವುಂಟು. 10 ಸೇರಿದಲ್ಲಿ ಮತ್ತು ಅಂಥದವರಿಗೆ ಮಾತಲು ಕೂಡ ಸೇನಾಡೋರಿಗೆ ಪ್ರಾರ್ಥನೆ ಸಾಧ್ಯವುಂಟು. ದಾಯಕರ ದೀಪಗಳನ್ನು ಕಟ್ಟಿ ದೀಪ
ದೀಪಾರಸಾದಿ ಆ ದೀಪಕ್ಕೂ ಗೋಡ್ತನಾದ ಎಣ್ಣೆ ಓಡಾಡೋದು ಎಣ್ಣೆ ಕಮ್ಮಿಯಾಗಿ ಬಿಟ್ಟಿಗೆ ಆ ದೀಪದ ಮಹತ್ವತೆ ಕ್ಷೀಣಾವನ್ನದೇ ಬರ್ತದೆ ಅಲ್ಲದ ದೊಡ್ಡ ಆಚಾರ್ಯರು ಎಲ್ಲರೂ ಕೂಡ ಅವೆಲಿಚಾರದ ದೇವಸ್ಥಾನಗಳು ಮಾತ್ರ ಕೂಡ ಸೇರೋದು ಈ ಯಕ್ಷಗಾನ ಕಾರ್ಯಕ್ರಮ ಕೂಡ ನಿರ್ವಿಘ್ನಪೂರ್ವಕವಾದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದೆ ಪಾಲ್ಗೊಂಡಿದೆ ಏಕೆ ಯಥೇಷ್ಟವಾದಂತಹ ದೇಣಿಗೆ ಸಂಗ್ರಹಕ್ಕೂ ಐಟು ಮಾತ್ರದಿಂದ ಕೂಡ ದೇವರ ಹೊರಗಡೆ ನಿರ್ವಿಘ್ನಪೂರ್ವಕವಾದ ಮಾತನ್ನು ಕೂಡ ಸೇರಿದೆ ಆ ಕಾರ್ಯಕ್ರಮವನ್ನು ನಿರ್ವಿಘ್ನಪೂರ್ವಕ ನೆರವೇರಿಸಬಹುದು ಅಪ್ಪೆ ಮಾತ್ರ ಕೂಡ ದೇವರ ನಂತರ ಅನುಗ್ರಹ ಸ್ಥಿತಿಯನ್ನು ಪಾಲಿಸಬಹುದು ಈ ಗ್ರಾಮದ ಅಧ್ಯಕ್ಷರಾದಂತಹ ಶ್ರೀ ಕ್ಷೇತ್ರ ಸ್ವಾಮಿ ಸೋಮನಾಥ ದೇವರ ದಿವ್ಯ ಶರಣಾವಳಿಗಳ ಪ್ರಾರ್ಥನೆ ಪರಿವಾರ ದೇವರೇ ಗ್ರಾಮದ ಸಂಬಂಧಪಟ್ಟವಾದಂತಹ ಇಷ್ಟದೇವರು ದೈವ ದೇವರು ಅಗ್ಲದ ಸಂಬಂಧಪಟ್ಟ ಕುಲದೇವರು ಇಷ್ಟದೇವರು ಧರ್ಮ ದೇವತೆಗಳ ಮಾತ್ರ ಆಶೀರ್ವಾದ ಮೂಲಕವಾದ ಈ ಯಕ್ಷಗಾನ ಕಾರ್ಯಕ್ರಮ ಕೂಡ ಪೂರ್ಣ ಡಾಪಾಗಬಹುದು ಈಕೆ ಬಂದಬಹುದು ಸಭಾ ಕಾರ್ಯ ಕೂಡ ಆಯುವುದು ಐದು ಕೂಡ ಮಾತನ್ನು ಕೂಡ ದೇವರ ಸೇರುವುದು ಆ ಕಾರ್ಯಕ್ರಮವನ್ನು ಕೂಡ ನಿರ್ವಿಘ್ನವಾಗಿ ನೆರವೇರಿಸಬಹುದು ಆ ದೇವರ ಧಾರಣ ತಪ್ಪು ಇತ್ತನಾಣ ಕೂಡ ಈ ಮಾತು ದೇವರ ಶ್ರಮವಲಭಾಗಬಹುದು ಆ ನಮ್ಮ ಮಾತೆಲ್ಲ ಶ್ರಮವಲಭಾಗಗಳು ಹೊಡೆದು ಈ ಪ್ರಸನ್ನ ಕಾರ್ಯಗಳು ಎರಡು ಪಾತ್ರದ ನಮ್ಮ ದೇವಸ್ಥಾನ ನಮ್ಮ ಆ ಕಾರ್ಯಕ್ರಮವನ್ನು ಕರೆತಕ್ಕಾಗಿ ಕೈ ಜೋಡಿಸಾದ ಪ್ರಾರ್ಥನೆ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಸೋಮನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಶ್ರೀ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ದುರ್ಗಣಪತಿ ದುರ್ಗಾ ಪರಮೇಶ್ವರಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಧ್ಯಕ್ಷರು ಮಂಡಲ ಸಂಘ ಉಳ್ಳಾಲವಲಯ ಅಂಚನೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಬೊಲ್ಲೆಗುತ್ತು ಮಾಜಿ ಶಾಸಕರು ಪುತ್ತೂರು ಶ್ರೀಯುತ ಸತೀಶ್ ಕುಂಪಲ ಅಧ್ಯಕ್ಷರು ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ ಸೋಮೇಶ್ವರ ಶ್ರೀ ಕೃಷ್ಣ ಶೆಟ್ಟಿ ಗ್ರಾಮೀಣ ಕೋಟೆಕಾರು ಅಧ್ಯಕ್ಷರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೀದಿ ಕೋಟೆಕಾರು ಶ್ರೀ ರಮೇಶ್ ಸೇನವಾರ್ ಚಕ್ರೋಡಿ ಉದ್ಯಮಿ ಶ್ರೀ ವಿನಯ್ ಶೆಟ್ಟಿ ನಾರ್ಲಾ ತಲಪಾಡಿ ಯುವ ಉದ್ಯಮಿ ಚಾವಡಿ ಆಸನ ಸ್ವೀಕಾರ ಕೊಡೋದಕ್ಕೆ ಎನ್ನುವುದಿಲ್ಲ ಅಂಚನೆ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಒಕ್ಕೂಟದ ಅಧ್ಯಕ್ಷರಾಯನ ಗೀತಾ ಆರ್ ಶೆಟ್ಟಿ ಕಾರ್ಯದರ್ಶಿರಾಯನ ವಿಶಾಲ್ ಶೆಟ್ಟಿ ಕಾರ್ಯನಿರ್ವಾಹಕ ನಿರ್ದೇಶಕರಾಯನ ಮಲ್ಲಿಕಾ ಭಂಡಾರಿ ಶಾರದಾ ಶೆಟ್ಟಿ ಸುಜಾತಾ ಕಾರ್ಯಕ್ರಮ ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಬೆರಗಿಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಅಕ್ಕರೆಯ ಆಕಾರ ಮೈ ತಡೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತಡೆದು ಬಾ ಸೌಮ್ಯದ
ಒಲಿದು ಬಾ ಒಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ವಿಳಯತ್ತ ಹರುಷ ವರುಷ ಸುರಿಸುತ್ತ ಬಾ ವಿಳಯತ್ತ ಹರುಷ ವರುಷ ಸುರಿಸುತ್ತ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ದುರ್ಗಾ ಪೂಜೆ ಇದರ ಮಾತ ಸಹಕಾರರು ಭಾರಿ ವಿಜೃಂಭಣೆಗೆ ನಡತೊಂದು ಬರೋದಿಲ್ಲ. ಅಂಚನೆ ಈ 17 ವರ್ಷದ ಈ ಒಂದು ದುರ್ಗಾ ಪೂಜೆದ ಈ ಒಂದು ಸಂದರ್ಭಗಳು ನಮ್ಮ ಉಳ್ಳಾಲ ವಲಯ ಬಂಡರ ಸಂಘದ ಅಧ್ಯಕ್ಷರಾಯಿನ ಶ್ರೀ ಸುರೇಶ್ ಚೌಟ ಕಥೆಯನ್ನಜರು ಬೇರೆ ನನ್ನ ಮಾತ ನಮ್ಮದ ಸಹಕಾರ ಕೊಡಲು ನಮ್ಮೊಟ್ಟಿಗೆ ಸದಾ ಇತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಕೊಡಲು ಮತ್ತು ಕೊಡಲೆ ನಮ್ಮೊಟ್ಟಿಗೆ ಉಳಿದೆ. ಅಲ್ಲೇ ನಮ್ಮ ಸಿರಿ ಸ್ವಸಹಾಯ ಸಂಘದ ಮಾತ ಕಾರ್ಯಕರ್ತರ ಅಧ್ಯಕ್ಷ ಪದಾಧಿಕಾರಿಗಳ ಪರವಾಗಿ ತುಂಬ ಹೃದಯದ ಆರ್ಥಿಕವಾದ ಸ್ವಾಗತವನ್ನು ಬಯಸಿದರು. ಶ್ರೀಯುತ ಸುರೇಶ್ ಚೌಧರಿ ತೋಟದ ಸಂಜೀವ ಭಂಡಾರ ವೇದಿಕೆಯಲ್ಲಿ ಬಂದಿದ್ದು ಗೌರವ ಕೊಡೋದಕ್ಕೆ ಏನಿಲ್ಲ. ನಮ್ಮೊಟ್ಟಿಗೆ ಶ್ರೀಯುತ ಚಂದ್ರಾಸ್ ಉಳ್ಳಾಲುವೇರು ಅವರು ತಿರುಂಬ ಭಗವತಿ ಕ್ಷೇತ್ರದ ಉಳ್ಳಾಲದ ಅಧ್ಯಕ್ಷರು ರೇವಂತದ ಅವರು ವೇದಿಕೆಯ ಬಗ್ಗೆ ಆಸನ ಸ್ವೀಕಾರವನ್ನು ಕೊಡೋದಕ್ಕೆ ಏನಿಲ್ಲ. ನಮ್ಮ ಮಾತ ಮಲ್ಲಕ್ಕಂದೆ ಪೊನ್ನವೆ ನಮ್ಮ ಪೊಂಜೋಳಿಗಳಲ್ಲಿ ಶಕ್ತಿ ಬಂದಾಗ ಶಗುಂತಲಕ್ಕ ಆದರೆ ಸುಮಾರು ಸರಿ ನಮ್ಮ ಈ ಸಂಘ ವೈದ್ಯರು ನಂತರ ಬೋಳೆ ಮುಂಚಿನ ಮಾತನಾಡಿದ ಪ್ರೋತ್ಸಾಹ ಮಲ್ತಂದಿದ್ದಾರೆ. ಆದರೆ ಈ ನಮ್ಮ ಈ 18ನೇ ವರ್ಷದ ದುರ್ಗಾ ಪೂಜೆ ಈ ಸಭಾ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇದ್ದೇವೆ. ಅದೇ ನಮ್ಮ ಸಿರಿ ಸ್ವಸಹಾಯ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರೇ ಅಂಚನೆ ಉಳ್ಳಾಲ ಬಂಟರ ಸಂಘದ ಮಾತ ಸದಸ್ಯರ ಪರವಾಗಿ ತುಂಬ ಹೃದಯದ ಆರ್ಥಿಕವಾದ ಸ್ವಾಗತ ಮಾಡಿಕೊಂಡಿಲ್ಲ. ಶಕುಂತಲಾ ಶೆಟ್ಟಿ ಬೇರೆನ ಸಿರಿ ಮಹಿಳಾ ಗುಂಪುದ ಅಧ್ಯಕ್ಷರಾದ ಗೀತಾ ಆರ್ ಶೆಟ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾದ ಇಶಾ ಶೆಟ್ಟಿ ಬದಲು ಗೌರವಿಸೋಡು ಅನ್ನೋದಕ್ಕೆ ಏನಿಲ್ಲ. ಅಂಚನೆ ನಮ್ಮೊಟ್ಟಿಗೆ ಚಂದ್ರಾಸ್ ಉಳ್ಳಾಲ ತಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ. ನಮಗೆ ಸದಾ ನಮ್ಮೊಟ್ಟಿಗೆ ಇದ್ದರೆ ನಮಗೆ ಮಾತನಾಡಿದ ಪ್ರೋತ್ಸಾಹದ ಕೊರೊಂದಿದ್ದಾರೆ. ಅದೆಲ್ಲ ಈ ಸಮಯಗಳು ನಾನು ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಚಂದ್ರಾಸ್ ಉಳ್ಳಾಲ ರಾಮದಾಸ್ ಆಳ್ವ ಮನೆಯಾಡಿ ಮೇಲೆ ಬಂದರೆ ಗೌರವ ಕೊಡೋದಕ್ಕೆ ಏನಿಲ್ಲ. ಅಂಚೆಗೆ ನಮ್ಮ ಕರೆಗೆ ಹೋಗೋದೊಂದು ನನಗೆ ಬಿಜಿ ಶೆಟ್ಟಿ ಬಿಜಿ ಆಗಿದ್ದಾರೆ. ಅಂಡ ನಮ್ಮ ಈ ಬಂಟರ ಸಂಘದ ಪ್ರತಿಯೊಂದು ಕಾರ್ಯಕ್ರಮ ನಂಗಿಲ್ಲ ನಮ್ಮ ಸಹಕಾರ ಮಾತಾಡಿಲ್ಲ ಮಾತನಾಡಿಲ್ಲ ಕೊಡೋದಿತ್ತಿನ ನಮ್ಮ ಶ್ರೀಮಾನ್ ಸತೀಶ್ ಕುಂಬಳಲ್ಲಿ ಈ ತಿಂಗಳು ನಮ್ಮೊಟ್ಟಿಗೆ ಇದ್ದಾರೆ. ಅದೆಲ್ಲ ನಮ್ಮಲ್ಲಿನ ತುಂಬ ಸ್ವಾಗತ ಮಾಡ್ತಾರೆ. ಶ್ರೀಯುತ ಸತೀಶ್ ಕುಂಬಳ ಮೇಲೆ
ಉಳ್ಳಾಲ ಸಂಘ ಬಂಟರ ಸಂಘ ಉಳ್ಳಾಲ ವಲಯದ ಉಪಾಧ್ಯಕ್ಷರಾಯಿನ ಜಗದೀಶ್ ರೈ ಬೆಳ್ಮಾವತ್ತು ಗೌರವ ಕೊಡಬೇಕು. ಅಂಚೆನೆ ಈ ಒಂದು ಕಾರ್ಯಕ್ರಮಗಳು ನಮಗೆ ಸರ್ವ ರೀತಿಯ ಸಹಕಾರ ಕೊಟ್ಟು ಈ ಸಭಾ ಕಾರ್ಯಕ್ರಮಕ್ಕೆ ಬರ್ಪಾಂದು ಕೊಡ್ತಿನ ಭಾಷೆ ಕೊಟ್ಟು ಇದಕ್ಕೆ ಈಗ ಅನಾನುಕೂಲದ ಸಂದರ್ಭ ಈ ನಮ್ಮಲ್ಲಿ ಇದ್ದೇವೆ. ಅಂಚೆನೆ ಆ ವಿಶ್ವಶಕ್ತಿ ಕೆಳಗಿನ ಕೋಟೆಗಾರರಿದ್ದು ಅಧ್ಯಕ್ಷರ ಕೋಟೆಗಾರ ಡಿ ಕೋಟೆಗಾರ ಶ್ರೀ ರಮೇಶ್ ಶೆಟ್ಟಿ ನಮ್ಮ ಚಕ್ರೋಡಿ ಉದ್ಯಮಿ, ಶ್ರೀ ವಿನಯ್ ಶೆಟ್ಟಿ ನಾಡ ತಲಪಾಡಿ ಯುವ ಉದ್ಯಮಿ. ಅದೇನೇ ಈ ಟ್ರ್ಯಾಕ್ಟರ್ಗಳು ಅದರ ನೆನಪು ಮಾಡ್ಕೊಂಡಿಲ್ಲ. ಅಂಚೆನೆ ನಮ್ಮ ಈ ಕಾರ್ಯಕ್ರಮಗಳು ಉಪಾಧ್ಯಕ್ಷರಾದ ಜಗದೀಶ್ ರೈ ಬೇಡ್ಮ, ಶ್ರೀಮತಿ ಗೀತಾ ಎಸ್ ರೆಡ್ಡಿ ಕೋಟೆಗಾರ ಮಗಳಿಂದ ಆಧಾರದ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಪ್ರಧಾನ ಕಾರ್ಯದರ್ಶಿಯಾದ ಗೋಪಾಲ ಕೃಷ್ಣ ಮೇಲಾಟ, ಕೋಶಾಧಿಕಾರಿಯಾದ ಜಗದೀಶ್ ನಾಯ, ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಗೋಪಾಲ ಕೃಷ್ಣ ಮೇಲಾಟ ಅಂತ ನಮ್ಮೆಲ್ಲ ರೀತಿಲ್ಲ ನಮ್ಮೊಟ್ಟಿಗೆ ರಾತ್ರಿ ಬಗೆಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ಸಿರಿತಗಳ ಕಾರ್ಯಕ್ರಮಗಳು ಸಹಕಾರ ಮಾಡ್ಕೊಂಡು ಇನ್ನಿದೆ ಈ ಕಾರ್ಯಕ್ರಮಗಳು ನಮ್ಮ ಒಟ್ಟಿಗೆ ಇದ್ದೇವೆ. ಆದರೆ ನಮ್ಮ ಸಿರಿ ಸೊಸೈಟಿ ಸಂಘದ ಅಧ್ಯಕ್ಷರೇ ಸರ್ವ ಸದಸ್ಯರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸುವುದು. ಶ್ರೀಯುತ ಗೋಪಾಲಕೃಷ್ಣ ಮಲ್ಲಿಂದ ಅವರನ್ನು ಬ್ರಿಟಿಷ್ ಶೆಟ್ಟಿ ತಲಪಾಡಿ ನಮ್ಮ ಬಂಟರ ಸಂಘ ಉಳ್ಳಾಲ ವಲಯದ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರು ಆರ್ವತ್ತು ಗೌರವಿಸೋಡು ಬಂದಿದ್ದೇನೆ. ಅಂಚೆನೆ ನಮ್ಮ ಈ ಸಿರಿ ಸೊಸೈಟಿ ಸಂಘದ ಅಧ್ಯಕ್ಷರನ್ನ ಶ್ರೀಮತಿ ಗೀತಾ ಆರ್ ಶೆಟ್ಟಿ ತಲಪಾಡಿ. ಆದರೆ ಈ ಒಂದು ಕಾರ್ಯಕ್ರಮದ ರಾತ್ರಿ ಪಡೆಯಲ್ಲಿ ಈಗ 2 ತಿಂಗಳು ನಿಂಚಿ ದಿನದಲ್ಲಿ ನೆತ್ತವನಿ ಸಕ್ಸಸ್ ಬಂದ ಐದ ಬಿರವರು ನಮ್ಮ ಗೀತಾ ಶೆಟ್ಟಿ ಉಳ್ಳೇರು. ಆದರೆ ನಮ್ಮ ನಿನ್ನೆಲ್ಲರ ಪರವಾಗಿ ದುರ್ಬಲದ ಹಾರ್ದಿಕ ಸ್ವಾಗತವನ್ನು ಬಯಸುವುದಿಲ್ಲ. ಗೀತಾ ಆರ್ ಶೆಟ್ಟಿ ಮೇಲೆ ಮಾಜಿ ಉಪಾಧ್ಯಕ್ಷರಾಯಿನ ಶ್ರೀಮತಿ ಸರೋಜಿನಿ ರೈ ಬರ್ತದೆ ಗೌರವಿಸೋಡು ಮಾಡೋದಕ್ಕೆ ಹೊಂದಿಲ್ಲ. ಅಂಜನೆ ಕಾರ್ಯದರ್ಶಿ ನಿಶಾ ಎನ್ ಶೆಟ್ಟಿ ಆಗಲ ಅಂಜನೆ ಸದಾ ಈ ಒಂದು ಕಾರ್ಯಕ್ರಮಗಳು ಬೆನ್ನೆಲುಬಾಗಿದ್ದರೆ ನಮ್ಮ ಮಾತಾ ಸಿರಿ ಸೊಸೈಟಿ ಸಂಘಗಳಲ್ಲಿ ಒಟ್ಟು ಮೊದಲು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಬರ್ತೇವೆ. ಅದಕ್ಕೆ ನಮ್ಮ ಮಾತಿನ ಪರವಾದ ತೊಂಬರದಿಂದ ಹಾರ್ದಿಕ ಸ್ವಾಗತವನ್ನು ಬಯಸುವುದಿಲ್ಲ. ಶ್ರೀಮತಿ ನಿಶಾ ಶೆಟ್ಟಿ ಮೇಲೆ ವಲಯ ಸಂಘದ ಮಾಜಿ ಉಪಾಧ್ಯಕ್ಷರಾಯಿನ ಅರುಂಧತಿ ಶೆಟ್ಟಿ ಬರ್ತದೆ ಗೌರವಿಸೋಡು ಬಂದಿಗೆ ಹೊಂದಿಲ್ಲ. ಅಂಜನೆ ಈ ನಮ್ಮ ಸಿರಿ ಸೊಸೈಟಿ ಸಂಘದ ನಿರ್ದೇಶಕರಾದ ಶ್ರೀಮತಿ ಸುಜಾತಾ ಶೆಟ್ಟಿ ಪೆರ್ಮನೂರು ಆರು ಅಂಜನೆ ಮಾತಾ ಕೊಡೋದು ಪ್ರತಿ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಬೆನ್ನೆಲುಬಾಗಿದ್ದೇವೆ. ಅದೆಲ್ಲ ನಮ್ಮ ಮಾತಿನ ಪರವಾದ ತುಂಬರದ ಹಾರ್ದಿಕ ಸ್ವಾಗತವನ್ನು ಬಯಸುವುದಿಲ್ಲ. ಅಂಜನೆ ಶ್ರೀಮತಿ ಸುಜಾತಾ ಶೆಟ್ಟಿ ಮೇಲೆ ವಲಯ ಸಂಘದ ಮಾಜಿ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶಶಿಕಲಾ ಶೆಟ್ಟಿ ಬರ್ತದೆ ಗೌರವಿಸೋಡು ಬಂದಿಗೆ ಹೊಂದಿಲ್ಲ. ಅಂಜನೆ ನಿರ್ದೇಶಕರಾದ ಶ್ರೀಮತಿ ಶಾರದಾ ಎಚ್ ಶೆಟ್ಟಿ, ಲೆಕ್ಕ ಪರಿಶೋಧಕರಾದ ಶ್ರೀಮತಿ ಮಾಲತಿ ಎಚ್ ಶೆಟ್ಟಿ, ಅಂಜನೆ ಶಶಿಕಲಾ ಎಚ್ ಶೆಟ್ಟಿ ಎಲ್ಲ ಈ ಒಂದು ಸಂದರ್ಭಗಳು ಹಾರ್ದಿಕವಾದ ಸ್ವಾಗತ ಮಾಡುವುದಿಲ್ಲ. ಅಂಜನೆ ನಮ್ಮ ಕೋಶಾಧಿಕಾರಿಯನ್ನ ನಮ್ಮ ಬಂಟ ಸಂಘ ವಲಯದ ಕೋಶಾಧಿಕಾರಿಯನ್ನ ಜಗದೀಶ್ ಸುಲೈರನ್ನ, ಜೊತೆ ಕಾರ್ಯದರ್ಶಿಯನ್ನ ಗಣೇಶ್ ಶೆಟ್ಟಿ, ಪ್ರದೀಪ್ ಚಂದ್ರ ಶೆಟ್ಟಿ, ಅಂಚನೆ ಸಂಘಟನಾ ಕಾರ್ಯದರ್ಶಿಯನ್ನ ಶ್ರೀ ಆನಂದ ಶೆಟ್ಟಿ ಉಳ್ಳಾಲ ಇವರೆಲ್ಲ ಹಾರ್ದಿಕವಾದ ಸ್ವಾಗತ ಮಾಡುವುದಿಲ್ಲ. ಅಂಚನೆ ನಮ್ಮ 14 ಗ್ರಾಮಗಳು ನಮಗೆ ಬೆನ್ನೆಲುಬಾಗಿದ್ದು ಅಧ್ಯಕ್ಷರು ಪದಾಧಿಕಾರಿಗಳು ಮಾತಾ ಸದಸ್ಯರಿಗೆ ನಮ್ಮ ಉಳ್ಳಾಲ ಸಿರಿ ಸೊಸೈಟಿ ಸಂಘದ ಪರವಾದ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುವುದಿಲ್ಲ. ಅಂಚನೆ ಯುವ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಅಂಚನೆ ನಮ್ಮ ಮಾತಾ ಪದಾಧಿಕಾರಿಗಳ ಈ ಮಕ್ಕಳು ಆರ್ಥಿಕವಾದ ಸ್ವಾಗತ ಬಯಸುವುದಿಲ್ಲ. ಅಂಚನೆ ನಮ್ಮ ಮುಖ್ಯವಾದ ನಮ್ಮ ಮಾಜಿ ಅಧ್ಯಕ್ಷರ ಮಕ್ಕಳು ನನಗೆ ಪ್ರತಿಯೊಂದು ಕಾರ್ಯಕ್ರಮಗಳ ಬೆಳ್ಳು ತಡೆದು ನಮ್ಮ ಮಾತಾ ಸಲಹೆ ಸೂಚನೆ ಕೊಡೋದು ನಮ್ಮೊಟ್ಟಿಗೆ ಆಗಲಿಲ್ಲ. ಈ ಸಂದರ್ಭಗಳು ಆರ್ಥಿಕವಾಗಿ ನಾವು ಸ್ವಾಗತವನ್ನು ಬಯಸುವುದಿಲ್ಲ. ಅಂಚನೆ ಸಾಂಸ್ಕೃತಿಕ ವಿಭಾಗ, ಕ್ರೀಡಾ ವಿಭಾಗ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುವುದಿಲ್ಲ. ಅಂಚನೆ ಮುಖ್ಯವಾಗಿ ನಮ್ಮ ಸಿರಿ ಸೊಸೈಟಿ ಸಂಘದ ಗುಂಪಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾತಾ ಸದಸ್ಯರಿಗ ತುಂಬ ರಾಜ್ಯದ ಆರ್ಥಿಕ ಸ್ವಾಗತವನ್ನು ಬಯಸುವುದಿಲ್ಲ. ದೃಶ್ಯ ಮಾಧ್ಯಮ ಛಾಯಾಗ್ರಾಹಕರಿಗ ಈ ಒಂದು ಸಂದರ್ಭಗಳು ಸಿರಿ ಸೊಸೈಟಿ ಸಂಘದ ಮಾತಾ ಸದಸ್ಯರ ಪರವಾಗಿ ತುಂಬ ರಾಜ್ಯದ ಸ್ವಾಗತವನ್ನು ಬಯಸುವುದಿಲ್ಲ. ಅಂಚನೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕರಿಸಿದ ಪ್ರತಿಯೊಬ್ಬರಿಗೂ ಈ ಸಂದರ್ಭ
ಹಾಜರಾಗಿರುವ ಅತಿಥಿಗಳೇ, ಪದಾಧಿಕಾರಿಗಳೇ ಹಾಗೂ ನೆರೆದಿರತಕ್ಕಂತಹ ಆತ್ಮೀಯ ಸಮಾಜ ಬಾಂಧವರೇ, ನಾನಿಂದು 2020-21ನೇ ಸಾಲಿನ ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಪಟ್ಟಣ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಸಂಘಟನೆ ಎಂಬ ಮುಖ್ಯ ತತ್ವದೊಂದಿಗೆ ಬಂಟ ಕುಟುಂಬದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾರಂಭಗೊಂಡ ಸಿರಿ ಸ್ವಸಹಾಯ ಗುಂಪು ನಮ್ಮದಾಗಿದೆ. 14 ಗ್ರಾಮಗಳಿಗೆ ಸೀಮಿತವಾದ ಸಿರಿ ಸ್ವಸಹಾಯ ಗುಂಪು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಸ್ವಾಭಿಮಾನದಿಂದ ಬದುಕಲು ಹಾದಿ ತೋರಿಸುವ ನಿಟ್ಟಿನಲ್ಲಿ ವಲಯ ಸಂಘದೊಂದಿಗೆ ಸೇರಿ ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಳೆದ 17 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದು ಇದೀಗ 18ನೇ ವರ್ಷಕ್ಕೆ ಕಾಲಿರಿಸಿದೆ. ನಮ್ಮ ಸಿರಿ ಸ್ವಸಹಾಯದಲ್ಲಿ 12 ಗುಂಪುಗಳಿವೆ. ತಾರೀಕು 28/3/21ರಂದು ಕಿನ್ಯಾ ಗ್ರಾಮದಲ್ಲಿ ಹೊಸದಾಗಿ ಸಿರಿ ಸ್ವಸಹಾಯ ಗುಂಪು ರಚನೆಯಾಯಿತು. ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದ ಕಾರಣ ಅದರಲ್ಲಿ ಖರ್ಚಾಗಿ ಉಳಿದ ಹಣದಿಂದ ಬಡ ಕುಟುಂಬಗಳಿಗೆ ಸಹಾಯ ಮಾಡುತ್ತೇವೆ. ಅಲ್ಲದೆ ಸಂಘದ ಸದಸ್ಯರಿಗೆ ಸಾಲ ರೂಪವಾಗಿ ಧನ ಸಹಾಯ ಮಾಡುತ್ತೇವೆ. 2020ರ ಕೊರೋನಾ ಎಂಬ ಮಹಾಮಾರಿಯಿಂದಾಗಿ ನಮ್ಮಲ್ಲಿ ಹಣ ಸಂಗ್ರಹಣೆ ಮಾಡಲು ಅಸಾಧ್ಯವಾಯಿತು. ಅದಲ್ಲದೆ ಉಳ್ಳಾಲ ವಲಯ ಬಂಟರ ಸಂಘಕ್ಕೆ 25,000 ರೂಪಾಯಿ ಸಾಲವನ್ನು ನೀಡಿರುತ್ತೇವೆ. ಮತ್ತೆ ವಿನೋದ ಶೆಟ್ಟಿಯವರಿಗೂ 20,000 ಸಾಲವನ್ನು ನೀಡಿರುತ್ತೇವೆ. ಆದ್ದರಿಂದ ನಮ್ಮ ಖಾತೆಯಲ್ಲಿ ಈಗ 7,000 ರೂಪಾಯಿಗಳು ಜಮೆ ಆಗಿರುತ್ತದೆ. ದುರ್ಗಾ ಪೂಜೆಯ ನಿಮಿತ್ತವಾಗಿ ವಲಯದ ಪದಾಧಿಕಾರಿಗಳ ಜೊತೆಗೂಡಿ 13 ಗ್ರಾಮಗಳಿಗೆ ಭೇಟಿ ನೀಡಿರುತ್ತೇನೆ. ಸಮಯದ ಅಭಾವದಿಂದಾಗಿ ಹರೇಕಾಳ ಗ್ರಾಮಕ್ಕೆ ಭೇಟಿ ನೀಡಲು ಅಸಾಧ್ಯವಾಯಿತು. ಪ್ರಸ್ತುತ 12 ಗುಂಪುಗಳಿರುವ ನಮೀ ಸಿರಿ ಒಕ್ಕೂಟದ ಮುಖ್ಯ ಉದ್ದೇಶ ಗ್ರಾಮಗಳಲ್ಲಿ ಹೆಚ್ಚು ಗುಂಪುಗಳನ್ನು ರಚಿಸುವುದು. ಸಿರಿ ಸ್ವಸಹಾಯ ಗುಂಪುಗಳು ಇನ್ನರ ಗ್ರಾಮದಲ್ಲಿ ಗುಂಪುಗಳನ್ನು ರಚನೆ ಮಾಡಬೇಕೆಂದು ವಿನ್ನವಿಸಿರುತ್ತೇನೆ. ಅದಕ್ಕೆ ಬೋಳ್ಯ, ಕೋಣಾಚೆ, ಮಂಚನಾಡಿ ಗ್ರಾಮದವರು ಸ್ಪಂದಿಸಿರುತ್ತಾರೆ. ನಮ್ಮ ಈ ಒಕ್ಕೂಟದ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಶ್ರಮವಹಿಸಿ ದುಡಿಯುತ್ತಿರುವ ಸಿರಿ ಸ್ವಸಹಾಯ ಗುಂಪುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು, ಅಲ್ಲದೆ ವಲಯ ಸಂಘದ ಅಧ್ಯಕ್ಷರು ಮತ್ತು ವಲಯದ ಪದಾಧಿಕಾರಿಗಳು ಹಾಗೂ ಯುವ ವಿಭಾಗ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಕ್ರೀಡಾ ವಿಭಾಗ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, 14 ಗ್ರಾಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು, ಇವರಿಗೆಲ್ಲ ನನ್ನ ಅನಂತ ಕೃತಜ್ಞತೆಗಳು. ಪ್ರಸ್ತುತ ಸಿರಿ ಸ್ವಸಹಾಯ ಗುಂಪುಗಳ ಆಡಳಿತ ಸಮಿತಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ಆರ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ನಿಶಾ ಎನ್ ಶೆಟ್ಟಿ, ನಿರ್ದೇಶಕರಾಗಿ ಸುಜಾತ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಶ್ರೀಮತಿ ಶಾರದಾ ಎಸ್ ಶೆಟ್ಟಿ, ಲೆಕ್ಕ ಪರಿಶೋಧಕರಾಗಿ ಶ್ರೀಮತ ಶಶಿಕಲಾ ಎ ಶೆಟ್ಟಿ ಹಾಗೂ ಶ್ರೀಮತಿ ಮಾಲತಿ ಎಸ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾವೆಲ್ಲರೂ ಮುಂದಿನ ದಿನಗಳಲ್ಲಿಯೂ ಈ ಸಮಿತಿಗೆ ಸಹಕಾರವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತಾ ವಲಯದ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್. ಮಾಜಿ ಅಧ್ಯಕ್ಷರಾದ ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಾಡಿ ನಮ್ಮ ಒಟ್ಟಿನಲ್ಲಿ ದಯಮಂತದ ವೇದಿಕೆ ಅಧ್ಯಕ್ಷರನ್ನು ಇದು ಗೌರವಾರ್ಪಣೆ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ರೈ ಬೆಳ್ಮ, ಶ್ರೀಮತಿ ಗೀತಾ ಎಸ್ ಕೋಟೆಕಾರ್, ಕೋಶಾಧಿಕಾರಿಯಾದ ಶ್ರೀಯುತ ಜಗದೀಶ್ ಸುಲಾಯ ಉಳ್ಳಾಲ, ಜೊತೆ ಕಾರ್ಯದರ್ಶಿ ಗಣೇಶ್ ಶೆಟ್ಟಿ ಪೆರ್ಮನ್ನೂರು, ಪ್ರದೀಪ್ ಚಂದ್ರ ಶೆಟ್ಟಿ ಕೋಟೆಕಾರ್, ಅಂಜನೇ ಸಂಘಟನಾ ಕಾರ್ಯದರ್ಶಿಯಾದ ಆನಂದ ಶೆಟ್ಟಿ ಉಳ್ಳಾಲ. ಗ್ರಾಮ ಸಮಿತಿಯ ಅಧ್ಯಕ್ಷರು ನಮ್ಮೊಟ್ಟಿಗೆ ಪೂರ್ವಭದ್ರದ ವೇದಿಕೆಗೆ ಬಂದರೆ ಅಧ್ಯಕ್ಷರನ್ನ ಕೈಗೊಳ್ಳುವ ಮಾನವೀಯ ವಂದನೆಗಳು. ಕೃಷ್ಣ ಶೆಟ್ಟಿ ಕೋಟೆಕಾರ್, ಹರೀಶ್ ಶೆಟ್ಟಿ ಉಳ್ಳಾಲ, ಪುಷ್ಪರಾಜ್ ಶೆಟ್ಟಿ ಸೋಮೇಶ್ವರ, ಸುಧಾಕರ್ ಕಂಟೆಂತಾಯ ತಲಪಾಡಿ, ರವೀಂದ್ರ ರೈ ಕೊಣಾಜೆ, ಪ್ರವೀಣ್ ಎಸ್ ರೈ ಅಮ್ಲನಗರ್, ಮಾಬಲ ಹೆಂಡೆ ಹರೇಕಳ, ಉಮೇಶ್ ಶೆಟ್ಟಿ ಮುನ್ನೂರು, ಮೋಹನ್ ದಾಸ್ ಶೆಟ್ಟಿ ಬೆಳ್ಮ, ಪುರಂದರ್ ಶೆಟ್ಟಿ ಮಂಜನಾಡಿ, ಸುರೇಂದ್ರ ಶೆಟ್ಟಿ ಪೆರ್ಮನ್ನೂರು, ಯೋಗೇಶ್ ಶೆಟ್ಟಿ ಪಾವೂರು, ಜನಾರ್ದನ ಶೆಟ್ಟಿ ಕಿನ್ಯಾ, ರೋಹಿನಾಥ್ ಶೆಟ್ಟಿ ಗೋಡ್ಯಾರ್.
ಗ್ರಾಮದ ಅಧ್ಯಕ್ಷರೇ, ನನ್ನ ಗುಂಪು ಈ ವೇದಿಕೆಯ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡ್ತಿರಲ್ಲ. ವಲಯ ಸಂಘದ ಸಾಮಾಜಿಕ ಚಟುವಟಿಕೆಗಳು ನಿಧಿ ಸಂಗ್ರಹಣದ ಸಲುವಾಗಿ ಯಕ್ಷಗಾನ ಪ್ರದರ್ಶನದ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿರೋದು. ಮಾಗಣದ ಸೋಮನಾಥ ದೇವರಿಗೆ ವಂದನೆ ಮಾಡುವುದು. ಮಾಗಣಪತಿ ದೇವರಿಗೆ ದುರ್ಗಾದೇವಿಗೆ ಬುದ್ಧಿಮತ್ತೊಂದು ಸಾನ್ನಿಧ್ಯದ ಮಾತಾ ದೇವರಿಗೆ ಪುಣ್ಯಟಗುರೊಂದು ಗುರು ಹಿರಿಯರಿಗೆ ವಂದನೆ ಮಾಡುವುದು. 21 ವರ್ಷದ ಗುಂಪು ನಮ್ಮ ವಲಯ ಸಂಘದ ಸ್ಥಾಪನೆಗೆ ಕಾರಣಕರ್ತರಾದ ಮಾತಾ ಆ ಹಿರಿಯ ಚೇತನವನ್ನು ಸ್ಮರಣೆ ಮಾಡುವುದು. ಭಟ್ಟರ ಸಂಘ ಉಲ್ಲಾಲ ವಲಯದ 18ನೇ ವರ್ಷದ ಈ ದುರ್ಗಾ ಪೂಜೆದ ಈ ಪೊರ್ಲದ ಲೇಸ್ಗತಿಗೆ ಪುಣಂಚಿನ ವಲಯ ಅಧ್ಯಕ್ಷರಾದ ಸುರೇಶ್ ಚೌಡೇರೆ, ನಮ್ಮ ಮಾತೆಲ್ಲ ಮಲ್ಲಕ್ಕೆ ಶಬುದಲ ಶೆಟ್ರೆ, ನಮ್ಮ ಹಿರಿಯಣ್ಣೆ ಸತೀಶ್ ಕುಂಬಲ್ರೆ, ಅಂಜನೆ ನಡೋರಿ ನಮ್ಮ ಮಾರ್ಗದರ್ಶಕರು, ಅಂಜನೆ ಹಿರಿಯಣ್ಣೆ ಚಂದ್ರ ಸೋಲಾಲ್ರೆ, ವೇದಿಕೆ ಪುಣಂಚಿನ ಮಾತಾ ಬಂಧುಲೆ, ವೇದಿಕೆದ ಎದುರು ಪುಣಂಚಿನ ಮಾತಾ ಗ್ರಾಮದ ಅಧ್ಯಕ್ಷರನ್ನಗಲೆ, ವಲಯ ಸಂಘದ ಪದಾಧಿಕಾರಿಗಳೇ, ಮಾತಾ ಬಂಧುಲೆ, ಸುಮಾರು 2000 ಸೆಪ್ಟೆಂಬರ್ 13ನೇ ತಾರೀಕಿನಲ್ಲಿ ಈ ಸಂಘದ ಸ್ಥಾಪನೆಗೆ ಒಂದು ಮೂಲ ಬೀಜ ಬಾರ್ದು 5 ಪಕ್ಕ ಸುರುವಂತ ಕಡೆಯಿಂದ ಅಧ್ಯಕ್ಷರು ತೋಟದ ಮಹಾಬಲ ಶೆಟ್ಟರ್ನ ಆ ಅವಧಿಗೆ ವ್ಯವಸ್ಥಿತವಾದ ಸಂಘ ತುಂಬಬಹುದು. 2002 ನೋಂದಣಿ ಆದ ಹಿರಿಯರ ನೆಚ್ಚಿನ ಜಯರಾಮ್ ಸಾಂದೇರಿ, 5 ಪಕ್ಕ ಡಾಕ್ಟರ್ ಜಯಪಾಲ್ ಶೆಟ್ರು, 5 ಪಕ್ಕ ಚಂದ್ರ ಸಡ್ಡೆತ್ತಾಯ ಗುತ್ತಾರು ಗೊತ್ತು, 5 ಪಕ್ಕ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ತೆರಳಿನ ಅವಧಿಗೆ ಯುವ ನಾಯಕಿ ಜಿತೇಂದ್ರ ಶೆಟ್ರು ಮೆಗಲ್ನ ಅಧಿಕಾರದ ಅವಧಿಗೆ 8 ಒಂಜಿ ರೂಪುರೇಷೆಗೆ ಬತ್ತಿನ ನಮ್ಮ ವಲಯ ಸಂಘ ಕರಿನ ಜನವರಿ ತಿಂಗಳು ಬಿಚ್ಚಿ ಸಾಮಾಜಿಕ ಧಾರ್ಮಿಕ ರಾಜಕೀಯ ಸೇವಾ ಕಾರ್ಯಕರ್ತೆ ಸುರೇಶ್ ಚೌಟ ಕಕ್ಕೆ ಮಜಲು ಬೇರೆನ ಸಾರಥ್ಯ ತುಂಬಾರಿಯನ್ನೊಂದು ಬಂದಲೆ ನಮ್ಮ ಬರೀ ಮಲ್ಲ ಒಂದು ಕಣ ಮಂಟಲ ಭವನ ಸ್ಥಾಪನೆ ಕರಿನ 3 ವರ್ಷಕ್ಕೆ ತುಂಬ ಆದ ಲೋಕಾರ್ಪಣೆ ಆದ ಈ ಕಟ್ಟಡ ಲೋಕಾರ್ಪಣೆ ಆದ ನನಗೆ ಆ ಸಂದರ್ಭಗಳು ಒಂದು ಚೂರು ಗೋದ ಬಜೆಟ್ ಬೋರ್ಡು ಕರಿನ 2 ವರ್ಷದಿಂಚೆ ನನಗೆ ಮಾತೆರೆಗಳ ಗೊತ್ತುಂಟು ಲೋಕೋಪದ್ರಂಜಿನ ಆ ಮಾರಿ ಸಿಕ್ಕಿದ್ದವರ ಒಬ್ಬೆ ಒಂದು ಸಭಾಭವನಗಳು ಎಡ್ಡೆ ಲೇಸ್ ನಡೆದೊಂದಿಚ್ಚಿ ಅಲ್ಲ ಕರಿನ ಒಂದು 2 ತಿಂಗಳು ದಿಚ್ಚಿ ನಮ್ಮ ಈ ಸಭಾಭವನಗಳು ಮದುವೆ ಮಸೀದಿ ನಡೆದೊಂದುಂಟು. ಬಂದಲೆ ಸಮಾಜ ಸೇವಾ ಚಟುವಟಿಕೆ ನಮ್ಮ ನಿರಂತರವಾದ 21 ವರ್ಷದಿಂಚೆ ನಡೆದೊಂದಿಲ್ಲ. ದುಮ್ಮದ ದಿನಟ್ಟು ಈ ಸಂಘಟಲ ಸಮಾಜ ಸೇವೆಗೆ ಅದೆಲ್ಲ ಹೊರ ತಯಾರು ಬರಲಿ ಪಡ್ಕೊಳ್ಳೋ ಒಂದು ಉದ್ದೇಶಗಳು ಐಕೊಂಜಿ ನಿಧಿ ಸಂಚಯನ ಮಲ್ಪಣ ಸಂಕಲ್ಪದಿ ಒಂದು ಕರಿಣತಿಕೊಂಡು ನಮ್ಮ ವಲಯಾಧ್ಯಕ್ಷರೇ ಒಂದು ಯಕ್ಷಗಾನ ಪ್ರದರ್ಶನದ ಹಣ ಕಟ್ಟಿಯರೆ ಅವಿಟ್ಟು ಬಗ್ಲ ಎಂಗಳ ಮಾತಾ ಪದಾಧಿಕಾರಿಗಳು ವಲಯದ 14 ಗ್ರಾಮಣ್ಣ ಸಂಚಾರ ಮಲ್ತೊಂದು ಅಲ್ಪ ಪ್ರವಾಸ ಮಲ್ತೊಂದು ಅಲ್ಪದ ಸಮಾಜ ಬಂಧುಗಳ ಅಭಿಪ್ರಾಯ ಕೇಳೊಂದು ಬರ್ಪಣ ಡಿಸೆಂಬರ್ 14ನೇ ತಾರೀಕಿನಲ್ಲಿ ಗುಡ್ಲದ ಪುರಭವನಡು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರ್ನ ಸಾರಥ್ಯ ನಡಪಣಚಿನ ಬಾವನ್ಯ ಮೇಲದ ಒಂದು ಯಕ್ಷಗಾನ ಪ್ರದರ್ಶನವನ್ನು ಮಲ್ಪೆರೆ ನಿರ್ಧಾರ ಮಾಡ್ತದ. ಮಹಾಭಾರತದ ಕಥೆಯನ್ನು ಆಧರಿಸಿ ನಡೆಸಿನ ಧರ್ಮ ಸಿಂಹಾಸನ ಪಡ್ಪಣಚಿನ ಕಥಾ ಪ್ರಸಂಗ ಎಲ್ಲಲ್ಲಿ ಕಾಲ ಮೆತ್ತಿತ್ತು. ಬೈಯಾಗೆ 5:30 ಗಂಟೆಗೆ ಶುರುವಾದ ರಾತ್ರಿ 14 ಗಂಟೆ ಮಟ್ಟ ಪ್ರದರ್ಶನ ಆಗಿರಟ್ಟು. ಇದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಹತ್ತು ನಮ್ಮ ನಿಧಿ ಸಂಚಯನ ಮಲ್ಪಣಚಿನ ಕಾರ್ಯಕ್ರಮ ನೆಕ್ಕೋಸ್ಕರ ಎಂಗಳ 2,000 ಮೌಲ್ಯದ ಅಂಜನೆ 500 ರೂಪಾಯಿದ ಗೌರವ ಪ್ರವೇಶದ ಕೂಪನ್ ತಯಾರು ಮಾಡ್ತದ. ಮಾತ್ರ
ಗ್ರಾಮಗಳು ನಂಗೆ ಬೆಂಬಲ ತೆಗೆದಿದೆ ದುಬ್ಬದ ಜನಟ್ಟು ಈ ಒಂದು ಕಾರ್ಯಕ್ರಮಗಳು ನಿಮಗೆ ಮಾತಿಲ್ಲ ಎಂಟರಿಂದ ಪ್ರೋತ್ಸಾಹ ಮಾಡಿದೆ ನಿಗೆಲ್ಲ ವಿನಂತಿ ಮಾಡ್ತಂದು ಏನೇ ಬೈಯಾಗ 2 ಗಂಟೆ ಮಕ್ಕ ನಡಪಣಂಚಿನ ಕಾರ್ಯಕಾರಿ ಸಮಿತಿಗೆ ನಿಮಗೆ ಪೂರ ಕೂಪಣ್ಣ ಗ್ರಾಮದ ಅಧ್ಯಕ್ಷರೇ ಕೋರಿಯರಲ್ಲ ಮಾತ್ರ ಸಮಾಜ ಬಾಂಧವರ ನೆಟ್ಟು ಕೈ ಜೋಡಿಸುತ್ತೆ ಆ ಕಾರ್ಯಕ್ರಮ ಯಶಸ್ವಿ ಆದ್ರೆ ನಮ್ಮ ಸಾಮಾಜಿಕ ಕಾರ್ಯಕ್ರಮಕ್ಕೂ ಮತ್ತೆ ಒರಿಪುಣಂಚಿನ ವ್ಯವಸ್ಥೆಗಳಿಗೆ ಮಾತ್ರ ಸಹಕಾರ ಮಾಡಿಕೊಡೋಕೆ ಏನೊಂದು ಈ ಧರ್ಮ ಸಿಂಹಾಸನ ಯಕ್ಷಗಾನ ಪ್ರದರ್ಶನದ ಆಮಂತ್ರಣವನ್ನು ವೇದಿಕೆ ಇಡುವ ಗಣ್ಯರು ನಡಬಾರದು ಮಾಡಿದ್ರೆ ಆಗಲ್ಲ ವಿನಂತಿ ಮಾಡ್ತಾರೆ. ಅಪ್ಪೆ ದುರ್ಗಾ ದೇವಿಗೆ ತಡೆತಕ್ಕಾಗಿ ಇಂಥ ಈ ಧಾರ್ಮಿಕನ ಜಾತ್ಯತೀತನ ಈ ಸಮೇತ ಗುರುಕಾರ್ಯಂಜನ ಸುರೇಶನ ಬಹುಶಃ ಪ್ರಾರಂಭ ಆನಗನೆ 18ಮ ಭಗವತಿ ದೇವಸ್ಥಾನದ ಗುರುಕಾರ್ಯ ಆಯ್ನಂಜನ ಚಂದ್ರಸಣ್ಣ ಬಾಡಿಯನ್ನು ಮೋಕ್ಷದ ಅಲ್ಲ ಸತೀಶ್ ಕುಂಪಳ ಎಲ್ಲೇ ಹುಡುಗ ಪುರಗನೆ ನಲ್ಲಿ ಪುರ ಭಕ್ತವಂತ ಅಂಚಿನ ಜವನ್ ಅಂಚಿನ ಸತೀಶರೇ ಒಕ್ಕ ಎಲ್ಲನೇ ಕುಟುಂಬದ ಮೇಲಂತ್ರೆ ಗೀತಕ್ಕ ಸುಜಾತಕ್ಕ ನಿಶಕ್ಕ ಮಲ್ಲಿಕಕ್ಕ ಸೇರ್ತು ನಂಚಿನ ಹಿರಿಯ ಕಿರಿಯ ಅಣ್ಣನ ಕಡೆ ಅಕ್ಕನ ಕಡೆ ತಂಗಿಯಲ್ಲೇ ನಾನು ಬರೆಯರ ಬಂದಾಗ 12 ಉಡ್ಪಾವ ಅಂತೇಳಿ ಅವು ಎಲ್ಲದನ್ನ ರಾತ್ರಿದ ನಾನು ಬಂದ ನಾಳೆ ಯಾಕೆ ನೋಡತ್ತೆ ಗಾಯಬಣ್ಣ ಸುಮಾರು ಕಾರ್ಯಕ್ರಮ ಯಾಕೆ ಇದ್ದೆ 2 ಗಂಟೆದಲ್ಲಿ ನಾನು 4 ಕಾರ್ಯಕ್ರಮ ಕಳಕೊಂಡು ಎಂಜಾನ್ ಗೊತ್ತಿದ್ದೀರ ಅವನ್ನೇ ಕೊಡತ್ತೆ ಈ ಸಂದರ್ಭಗಳು ಭಾರಿ ಸಂತೋಷ ಇದ್ದಿರ ಅಂಡ ಹೆಂಗು ಭಾರಿ ಸಂತೋಷ ಇದ್ದಿರ ಅಂದು ಒಂದಿ ದುರ್ಗಾ ಪೂಜೆದು ಭಾಗವಹಿಸಿದ್ರು 2ನೇದ ಅಣ್ಣನ ಕಡೆಗೆ ಗುತ್ತದ ಗತ್ತದ ಬಂಟ್ರೆನ ಈ ಸಂಘವು ಎಂಕಲೆ ಈ ತಗೆ ತಂಗಡಿಯನ್ನು ಮಾತ್ರ ಸೇರ್ದು ನಿಗಳಿಗೆ ಸಾಲ ಕೊಡ್ತೇರತ್ತ ಅಂತಿನ ಇಡೀ ಪೊಣ್ಣ ಸಮಾಜದಲ್ಲಿ ಅದನ್ನು ಸೌಲಭ್ಯ ಏಪದ ನಿಕಲೆಗೆ ಬಗೆಹಡೆ ಸಿವಿ ನಿಕಲೆಗೆ ಒಲಿದು ಹೊರಡೆ ಆ ಕಡೆಗೆ ಸಾಲ ಬಂತೇರಿ ಆ ಸಾಲನ್ನು ಮುಗಿತಾರೆ ನಿಕಲು ಪೂರ ಪುಗೆಲು ಕೊಡ್ತಿರಕ್ಕ ಆವಡಲ್ಲಿ ಅದು ಈ ಪೊರ್ಕೊಡು ದೇವಟ ನಕ್ಕೊಂಡು ಗಾಯಮಣ್ಣ ಸಂಘ ನಂಗೆ ಕೂಡ ಅದು ಕಟ್ಟದ ಜಾತಿಯಿಂದ ಬಂಡಿಗೊತ್ತ ಜಾತಿ ಸಂಘಟನೆ ಮಲ್ತೇವೆ ಆಂಡ ಬಂಟ್ರೇನು ಒಂದು ವಿಶೇಷ ದುಮ್ಮುಡು ದಿಂಚಿ ಬಂಟೆಯನ್ನು ಪಂಡ ನಾಯಕತ್ವ ಅಂಚನೆ ಒಂದು ಧೈರ್ಯಶಾಲಿ ಸಮಾಜಗಳು ಮಾತರೇನು ಒಯ್ಯಿ ಕುಡ್ಸಾದ ಎತ್ತೊಂದು ಪೋಪಣಂಚಿನ ತಾಕತ್ತಿಕ್ಕನಾಯೇ ಬಂಟೆಗೆಂದು ಪಂಪನವು ಸಮಾಜದ ಮಾತೆಲ್ಲ ಒತ್ತೊಂದು ನಂಚಿನ ವಿಚಾರ ಬಹುಶಃ ಈ ರಾಜಕೀಯದ ಮೇಲಾಟ ಅಂಬೇಡ್ಕರ್ನ ಅಂದು ಮಾತ್ರ ಬರ್ಪುಜಿಂಡ ಇಲ್ಲ ಮಾತ ಟಿಕೆಟ್ಗಳು ನಿಂತದ ಗಟ್ಟಿಸ್ವರ ಎತ್ತನೆ ಬಂಟನ ಅಣ್ಣ ಬಂಟ್ರೆನ ಬಗ್ಗೆ ನಮ್ಮ ಗಾಯ ಹೆಮ್ಮೆ ಪಡೆಯುವುದು ಪಂಡ ನಿಜವಾಯಿನ ಜಾತ್ಯತೀತ ತತ್ವನ ಅನುಸರಿಸ ಒಂದಿತ್ತು ನಾ ಕೇಳಿ ಯಾನತೆಗೆ ಕಟ್ಕೊಂಡು ದುಮ್ಮುಡು
ಒಂದೇ ಮಾತ ಏನೇ ಬರಡೆ ఆయన ಪ್ರೀತಿಡು ಪಾತೇರ್ ಪಾದ ಮಲ್ಲ ಎಲ್ಲಿಯ ಭಾವನೆಯನ್ನು ತೂವಂದೆ ನಡತನ ಬಂಟನಾಗ್ತದೆ ಅಂಚಿನ ನೆಟ್ ಇನಿ ಈ ಸಭೆಟ್ಟು ಒಕ್ಕೊಂದು ವಿಶೇಷ ಇಂದಿನ ಹೊಂಡ ಚೌಟೇರೆ ಇದು ಎದ್ರು ತುಂಡ ನಿಕ್ಕಲು ಕಾಲಾಂಶ ಎಂಕಲು ನಿಕ್ಕಲೇನ ಮೂರು ಪಕ್ಷ ಸಂಘ ಮಾತೆಟ್ಲ ಎಂಕಲು ದುಂಗುಲ ಇನಿ ಪೂಜೆ ಬರುತ್ತಲ್ಲ ಶ್ರೀ ದುರ್ಗೆ ಹೊಂಡ ನಮ್ಮ ಒಂದು ಅಂಶ ಅಂಚಿನ ಪೊಣ್ಣ ಸಮಾಜ ನಮ್ಮ ಸಂಘಟನೆಲ್ಲ ಸತೀಶನ ಮಾತೃ ಪ್ರಧಾನ ನೀವೆಲ್ಲ ಮಾತೃ ಪ್ರಧಾನ ನಾಳೆ ಕಟ್ಟ ಏನಿಲ್ಲ ನಮ್ಮ ಮಾತೃ ಪ್ರಧಾನದ ಸಂಕೇತನ ಇಲ್ಲಿ ಪೂರ ಭೋಜನದ ಕೊಡ್ತಾರೆ ಅವನ್ನ ಉಳ್ಳಾರನ ಹಬ್ಬಕ್ಕೆನ ಈ ಅಂಚಾಯಿಟ್ಟು ಮಾತ ಹಬ್ಬಕ್ಕೆ ನಕ್ಕಲೆಗಳ ಕೊಡೋದ ಸೊನ್ನ ಸೊನ್ನ ಮಕ್ಕಳನ್ನ ಇಲ್ಲಿ ದುರ್ಗೆ ಎಂದು ಪಂಡ ದುಷ್ಟ ಶಕ್ತಿನ ತೊರಿಪುನಾರ ಭಾರಿ ಎತ್ತರಡು ಭಾರಿ ಕೊಡಿಟ್ಟು ಭಾರಿ ಕಷ್ಟೋಡು ಅಣ್ಣ ಭಾರಿ ಉಳ್ಳ ದುರ್ಗನ ಏನು ಮನ ಮಂದಿ ಒಳ ಬರ್ತೀರ ಪುಣ್ಯ ಬಂದ ಆ ಭಾರಿ ಮಲ್ಲ ದುರ್ಗನ ಅಂತ ಆ ದುರ್ಗೆನೇ ನಮ್ಮ ಪೂಜೆ ಮಾಡ್ತದ ಆ ಅಪ್ಪನ ವಿಶೇಷತೆ ಆ ಒಂದು ಫೋಟೋನು ತಗೊಂಡಾನೆ ನಮ್ಮ ಸಂಸ್ಕೃತಿ ಐತಿ ಇಡೀ ನಂಗೆ ಗೊತ್ತಾಗ್ಬೋದು ಭಾರತೀಯ ಸಂಸ್ಕೃತಿಯಿಂದ ಪಂಡಿತ ಪಶು ಪಕ್ಷಿ ಪ್ರಾಣಿ ಹುಚ್ಚು ಮಾತೆಲ್ಲ ಪೂಜೆ ಮಾಡ್ಕೊಂಡಂಚಿನ ಒಂದು ಸಂಸ್ಕೃತಿ ಅವು ನಮ್ಮ ಭಾರತೋಡು ಮಾತ್ರ ಪುಣೆ ಎಂಜಾಯ್ಮೆಂಟ್ ನಮ್ಮ ಕಲ್ಲಡ ದೇವರ ತೂಪ ಕಲ್ಲಡ ದೇವರು ಉಂಡಾಯಿಗೆ ಗೊತ್ತಿರ್ತಿ ಜಿತೇಂದ್ರನ್ನೇ ಪೋನಂಗ ಒಂದು ಕಲ್ಲು ರಟ್ಟು ಕೇಪಡ ತಪ್ಪು ಕೈ ಕಿತ್ತನೇ ದಕ್ಕೇರಡ ಇರೌಂದು ಪೋಪನಾಯಿ ನೇಟದನ್ನ ದೇವರಲ್ಲಿದ್ದು ಆಯರ ತನ್ನತೆ ಎರಡು பூபாடு நினைச்சினா நம்பிக்கை கல்லுடா தேவனுக்கு நம்ம பூமியில அப்பேந்து வந்தது ஐக்கிய தெய்வத்தை நாட்களே நம்ம பெத்தடு அப்பேட்டல ಕೊಟ್ಬಿಡಿ 10 ತಿಂಗಳು ತನ್ನ 2 ವರ್ಷ ಪೇರು ಕೊಡ್ತಾರೆ ಆಡ ಪೆತ್ತ ತನ್ನ ಬಾಲದ ಬಾಯಿ ಕಟ್ಟಿದ ಇಡೀ ಸಮಾಜ ನಂಗೆ ತೈಪನೇಟ ಪೇರು ಕೊಟ್ಬಿಡ ಪೆತ್ತ ಅವು ದೇವರನ್ನು ಅಪ್ಪೆ ಅಂದ್ರೆ ಪುನಃ ನಮ್ಮ ಪರ್ಪುಣ ನೀರಿಗೆ ಗಂಗಾ ಮಾತೆ ಎಂದು ಕುದರದಿನ ಕೇಳಿದ್ರಮ್ಮ ಪ್ರಕೃತಿ ಮಾತೆ ಎಂದು ದೈವತ್ತನ್ನು ಕೇಳಿದ್ರಮ್ಮ ದೇವಿ ಕುಲ್ಲದ ನಂಚಿನ ಸಿಂಹ ಅತ್ತಡ ಅಯ್ಯಪ್ಪ ಕುಲ್ಲದ ನಂಚಿನ ಪಿಲಿ ಸುಬ್ರಹ್ಮಣ್ಯ ಅತಡ ದೇತೆ ಸುಬ್ರಹ್ಮಣ್ಯ ರಾವ್ ನಂಚಿನ ನವಿಲು ಮಾತಲ ಪಕ್ಷಿಡು ಪ್ರಾಣಿಡು ನಮ್ಮ ದೈವತ್ವಂತಿಯ ಪಿಲಿನ ಪೂಜನ ಆಪುಜಿ ಸಿಂಹನ ಆಪುಜಿ ಐತೆ ದೇವರನ್ನು ಕೊಲ್ಲಾಯ ಪಂಡ ಪ್ರತಿ ಒಂದು ವ್ಯಕ್ತಿ ಇಲ್ಲ ದೇವರ ಒಂದು ನಮ್ಮನೆ ಆಲೋಚನೆ ಆಗ್ತದ ಎದುರು ಏನೋ ತಿಕ್ಕನಾಗ ಶುರು ಪಂಗಡೆ ಜನ ನಮಸ್ಕಾರ ಕೇಳಿ ಈ ದೇವರೆಗಳ ಮನುಷ್ಯಗಳ ಒಂದೇ ಲೆಕ್ಕ ಕೈ ಮುಗಿಪ್ಪನ ಪದ್ಧತಿ ಭಾರತೋಡು ಮಾತ್ರ ಅರ್ಥ ಈಗಿನ ಹೃದಯ ವಾದೇವರ ನಾಸ್ತಿಗೆಲ್ಲ ಆಗಬೇಕು ಅಣ್ಣ ಆ ನಿಕ್ಕಲೆ ಹೃದಯಡಿತ್ತನ ಪರಮಾತ್ಮಗೆ ಎಲ್ಲ ನಮಸ್ಕಾರ ಎನ್ನ ಹೃದಯಡಿತ್ತನ ದೇವರಿಗೆ ನಿಕ್ಕಲೆ ನಮಸ್ಕಾರ ಬಾಕಿ ವಾ ಸಂಸ್ಕೃತಿ ಇಲ್ಲ ವಾ ಧರ್ಮ ಇಲ್ಲ ಈ ಪದ್ಧತಿ ಇದ್ದಿ ಪ್ರತಿಯೊಂದು ದೇವರೇ ಕೂಡ ಎಂತೆಲ್ಲ ನಿಕ್ಕಲೆಗೆಲ್ಲ ಸಾಧ್ಯವೇ ಇದ್ದಿ ಯಾರ ಸತೀಶ ಇಲ್ಲ ಪಕ್ಷದ ನೋಡ್ಕೊಂಡು ಆಡ ಹೃದಯವಂತಿಕೆಗೆ ನಮಸ್ಕಾರ ಮಲ್ಪುಣಾಗ ಅವರು ದ್ವೇಷ ಬಗೆರೆ ಸಾಧ್ಯವೇ ಇದ್ದಿ ಅಂಚಿನ ಒಂದು ಸಂಸ್ಕಾರ ಕೊನ್ನ ನಮ್ಮ ದೇಶದ ದೇವಿನ ಕೈಟ್ ಅಷ್ಟಬುದ್ಧೇಶ್ವರಿಗ ಒಂದು ಕೈಟ್ ಅಭಯಾಡ 7 ಕೈಟ್ ಆಯುಧ ಈ ಆಯುಧ ಕೈಟ್ ಮತ್ತೊಂದೇ ಅಷ್ಟನ್ನೇ
ಓಲು ನಮ್ಮ ದೇವರನ್ನ ಎರಡ ಆಯುಧ ಮುಂದೆ ಏರಗಳ ತಲೆ ಹೋಗ್ತಿರು ದುಷ್ಟ ಶಕ್ತಿನ ಮಾತ್ರ ನಿಗ್ರಹ ಮಲ್ಪುಣಗ ಐನು ಉಪಯೋಗ ಮಾಡ್ತೀರಿ ಇವೇನದ್ದು ಪಾಠ ದುಷ್ಟ ಶಕ್ತಿನ ನಿಗ್ರಹ ಮಲ್ಪುಣಗ ಅಕೇರಿ ಮಾಡಲ್ಲ ಆಯುಧ ಭಕ್ತನ ಕಾಲಗಳು ಇದ್ದಿದ್ದಾಂಡ ದುರ್ಗೆ ಲೆಕ್ಕ ಅಪ್ಪೆ ಲೆಕ್ಕ ಅಕ್ಕ ಲೆಕ್ಕ ಸಮಾಜಗಳು ಮಾತೆರೆಕ್ಕ ಪ್ರೀತಿದ ಬಂಧುವಾದ ಮಾತೃತ್ವವನ್ನು ಉಳ್ಪುನಂಚಿನ ಶಕ್ತಿ ನಮ್ಮ ಕೊಣ್ಣೊಲೆಡಗ ಆ ಕೊಣ್ಣೊಲೆ ಬಂದಿಡು ಬೈತನಂಚಿನ ಮಾತ ಜೋಗುಲೆಗಳ ದುರ್ಗಾ ಮಾತೆ ಕೊರಡು ಬಂಟ್ರೆ ಸಂಘದ ಸಾಲ ಬೇಕು ಮುಗಿಯದೆ ಸಾಲ ಮುಕ್ತ ಬಂಟ್ರೆ ಸಮಾಜ ಮಲ್ಪಾಡು ದೇವರು ಮಾತೆರೆಗಳ ಎಡ್ಡೆ ಮನಸ್ಸು ಕೊರಡು ಎಡ್ಡೆ ಪ್ರೀತಿ ಮೋಕೆಡು ಬದುಕು ನಂಚಿನ ಬದುಕನ್ನು ಕೊರಡಲು ದೇವರು ನಟ್ಟೊಂದು ಅವಕಾಶ ಕೊರನ ಮಾತೆರೆಗಳ ಒಂದಿಸಾದ್ರೆ ಒಪ್ಪಿಗೆ ಇತ್ತುಲ್ಲ ನಾನು ಒಂಚೂರು ದುಂಬು ಬರ ಅವಕಾಶ ಕೊರನೆ ಎಂದು ಹೇಳಿ ಮುಂದು ನನ್ನ ಪಾತ್ರಗಳನ್ನು ಎಂಕ್ಲೇನ್ ಪೂರ ರಾಜಕೀಯವಾದ ಮತ್ತು ಸಾಮಾಜಿಕವಾದ ಕೆಲಸ ಮಾಡ್ತಾರೆ ಪ್ರೇರಣೆ ಕೊಡ್ತಾರೆ ಸಕೋಕ ನನ್ನ ಭಾಷಣದ ಶೈಲಿ ಚೇಂಜ್ ಆಗ್ತದೆ ನನ್ನ ಮನಸ್ಸು ಚೇಂಜ್ ಆಗ್ತದೆ ಭಾವನೆಗಳು ಚೇಂಜ್ ಆಗ್ತದೆ ಅವು ಪೂರ ಅಂಚನೆ ಒಂದು ನಂಬುದೆ ಇದು ಆದರೆ ನಮ್ಮ ಸಂಘಟನಾತ್ಮಕವಾದ ನಮ್ಮ ಮಾತ ವಿಷಯಗಳ ಭಾರಿ ಶಕ್ತಿ ಕೊಡ್ತಾರೆ ಆದರೆ ಒಂದು MLA ಅದು ಅವಳ ನನಗೆ ಭಾರಿ ಖುಷಿದಾದವನ್ನ ಅದು ಓಲಿ MLA ಅಂತ ಅಕ್ಕೇ ಗೊತ್ತಪ್ಪ ನಾನು ಉಳ್ಳಾದಾರೆ ಅವಳ ಭವನ 300 ಗೊತ್ತಪ್ಪ ಬೇರೆ ಎಂಕ್ಲೇಗೆ ಮಾತ್ರ ಭಾರಿ ಖುಷಿ ಇದೆ ಆದ್ರೆ ನಮ್ಮ ಊರಿದಾರೆ ನಮ್ಮ 300 ಗಂಟೆ ಜನ MLA ಆ 300 ಕೋಟಿ ಕಟ್ಟಿನ ಇದೆ ಅಲ್ಪಗಳು MLA ಆಗ್ತಾರೆ ಜಯರಾಮ್ ಶೆಟ್ಟರ 300 ಸಕೋಕರ 300 ಇನಿ ಆರು ಭಾರಿ ಶೋಕಡ ಪಾತ್ರ ನನಗೆ ಮಾತ್ರ ಇಲ್ಲ ಎದೆ ಮಧ್ಯಪುರ ಕೊರದು ಆರು ಮುಲ್ಪಡ್ದು ನಿರ್ಗಮಿಸಿದ ಅಂಚನೆ ಈ ಒಂಜಿ ನಮ್ಮ ಉಳ್ಳಾಲ ಬಂಟರ ಸಂಘದ ಅಧ್ಯಕ್ಷರಲ್ಲ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಲ್ಲ ನನಗೆ ಮಾತ್ರ ಗೌರವಾನ್ವಿತ ಮಾರ್ಗದರ್ಶಕರ ಆಲೋಚನ ನನ್ನ ಆತ್ಮೀಯರೇ ಸುರೇಶ್ ಚೌಟರೆ ನನ್ನ ಆತ್ಮೀಯ ಮಾರ್ಗದರ್ಶಕರ ನೆಚ್ಚಿನ ಉಳ್ಳಾಲ ಚಿರುಬಾಗು ಭಗವತಿ ಕ್ಷೇತ್ರದ ಅಧ್ಯಕ್ಷರಲ್ಲ ನನ್ನ ಮಾರ್ಗದರ್ಶಕರಾದ ನೆಚ್ಚಿನ ಚಂದ್ರಾಸ್ ಉಳ್ಳಾಲ್ ಅಂಚನೆ ನಮ್ಮ ವೇದಿಕೆ ಅಧ್ಯಕ್ಷರ ನೆಚ್ಚಿನ ಗೀತಕ್ಕ ಅಂಚನೆ ಸುಜಾತಕ್ಕ ನಿಶಾಕ್ಕ ಅಂಚನೆ ಗೋಪಾಲ ಕೃಷ್ಣ ಮೇಲಂಟರೆ ಮಲ್ಲಿಕಕ್ಕ ನಿಮ್ಮ ಆತ್ಮೀಯ ಪುರೋಹಿತರ ನೆಚ್ಚಿನ ತಿರುಮಲೇಶ್ವರ ಭಟ್ರೆ ವೇದಿಕೆಯ ತುಂಬು ಮಸ್ತ್ ಜನ ಈ ತರದ ಸುರೇಂದ್ರ ಶೆಟ್ಟರ್ ಬರ್ತನ ಲಾಸ್ಟ್ ದಾಸು ಬೆಲ್ಮ ಉಂಟಲ್ಲ ಹಿಂಗೆ ಮಾತಾಡಲ್ಲ ಹೆಚ್ಚು ಕಡಿಮೆ ಹೆಚ್ಚಿನ ಪುದರ್ ಮಾತಾಡಲ್ಲ ಗೊತ್ತು ಅಂಚಾದ್ರೆ ಕೋಲಾರ ಒಂದು 4 ಪುದರ್ ಪುಡಿದುಕೊಂಡಲ್ಲ ಏನೋ ತಪ್ಪಾಗುದು ಅದಕ್ಕೋಸ್ಕರ ವೇದಿಕೆ ಎದುರುಕೊಂಡು ಮಾತು ಆತ್ಮೀಯ ಇದೆ ಆಮೇಲೆ ಗೀತ ಕೇಳ್ಕೊಳ್ತೀನಿ ಲಾಸ್ಟ್ ಅಂತ ಕೆಲಸ ಗೊತ್ತು ನಿಮ್ಮ ಗುಂಪದ ಮುಕ್ಳು ಬರೋಲಿ ಅಂಚಾದ್ರೆ ನಿಕ್ಲ ಏನಲ್ಲ ಪುದರ್ ಬಂದ್ರೆ ಈ ಒಂದು ಸಂದರ್ಭ ಸರ್ವಾರ್ಕ ಬಂಡೆ ಒಂಜಿ ಯಾಪಲ ಬಂದ್ಕೊಂಡು ಒಂದು ಸೈಡ್ ಪಂಚೋಲ ಒಂದು ಸೈಡ್ ಆಂಜೋಲ ಸ್ವಾಭಾವಿಕವಾದ ಇತ್ತು ಸಂಪ್ರದಾಯ ಆಡ ಪಂಚೋಲ ಸಂಖ್ಯೆ 100 ಚಾರ್ಜ್ 100 ಉಪ್ಪು ಆಂಜೋಲ ಚಾರ್ಜ್ 100 ದಿನ 10 ಉಪ್ಪು ನಾನು ಬಂಟರ ಸಂಘಟನೆ ತೊಂದರೆ ಇಚ್ಚಿ ನಮ್ಮ ಒಂದು ಅರ್ಧ ಮುಕ್ಕಾಲು ಭಾಷೆ ಆಂಜೋಲ ಪೂರೆಲ್ಲ ಒಳ್ಳೆ ರದ್ದಿದ್ದಾನ ತೊಂದರೆ ಇಚ್ಚಿ ಮಾತೆಲ್ಲ ಒಳ್ಳೆ ಯಾಕಂದ್ರೆ ಕೊರೋನಾ ಬಂತು ಒಂದು ಮಹಾಮಾರಿ ಪ್ರತಿ ಪಕ್ಕ ಒಂದಿಚೂರು ಜನಕ್ಕೆ ವಿದಾಯ ಬರದೆ ಪೂರ ಹಿಂದೆ ಬರ್ತದೆ ಒಂಚೂರು ಬಿಡಾಗ್ರೆ ಇತ್ತ ಕಾರ್ಯಕ್ರಮಗಳಿಗೆ ಪೂರ ಎದುರೆದುರು ಬರೋದಿಲ್ಲ ಯಾಕಂದ್ರೆ ನಮ್ಮ ಏರ್ಲಿಕ್ಕೆ ಮಾಸ್ಕ್ ಮಾಡಿದ ಮಾಸ್ಕ್ ಮಾಡೋದು ಬಂದಲ್ಲ ಬಾಬಾ ನೀವು ಮಾತ್ರ ಕೇಳಿ ಅಲ್ಲ ಬಾಯಿ ಬರ್ತದೆ ಮುಂಗು ಬಾಳ್ತಿದ್ದೆ ಖಾಲಿ ಎಂಟು ಮುಂದು ತೊಂದರೆ ಮಾತ್ರ ಬಾಳ್ತಿದೆ ಅಂತಾದ್ರೆ ನಮ್ಮ ಪೂರ ಧೈರ್ಯ ಇಲ್ಲ ಕೊರೋನಾ ಬಂದ ಸಂದರ್ಭದಲ್ಲಿ ನಮ್ಮ ಪೂರ ಜೀವನ ಸಂಪ್ರದಾಯಕ್ಕೆ ಮಾತ್ರ ಭಾರಿ ಆತಂಕ ಇತ್ತು ಆಡ ನಾನು ಅನಿಸಿದ ಸಂಗತಿ ಕೂಡ ನಡೆದಿದ್ದೆ ಚೂರು ಸಮಸ್ಯೆಗಳು ತೊಂದರೆಗಳು ಸ್ವಾಭಾವಿಕವಾದ ಆದರೆ ಮುನ್ನೂರು ಇಡೋದು ಮಾಸ್ಕ್ ಉಂಟು ನಮ್ಮ ಒಟ್ಟು ಭಾರಿ ಕಷ್ಟದ ಗೊತ್ತಾಗುತ್ತೆ ಇನ್ನು ಭಾರಿ ಸಂಕಷ್ಟದ ಸಮಯದಲ್ಲಿ ನಮ್ಮ ವಿಜಯ ಭಕ್ತ ಕೆಲವು ಸರಿ ಬಂದ ಸಮಯ ತುಂಬು ಮಾತ್ರೆಗಳ ಮನೋರ ನಮ್ಮ ಮನೆ ಕ್ರಿಯೆ ಉಂಡ ಇಜ್ಜಾ ಬಂದ ಪರಿಸ್ಥಿತಿಗೆ ಮಾತ್ರೆಲ್ಲ ಬದಲಿತ್ತ ಯಾಕಂದ್ರೆ ಒಲಿ
ಕೊರೋನಾ ಬಿಡ್ಲೆ ಹಾಗೆ ತಮ್ಮದತ್ತೇನೆ ಅನೇಕ ಹೋಗುವಂತ ಪರಿಸ್ಥಿತಿ ಇದೆ. ಅದು ದೂರ ಬಂದಿರ್ತೇವೆ. ಜ್ವರ ಬರ್ತದ ಆಯ್ತು ಇಚ್ಚಿ ದುಂಬದ ಕಾಲ ಏಡ್ಸ್ ಒಂದು ರೋಗ ಇತ್ತು, ಅವಿನ ಬಲಿಪುರ ಪರಿಸ್ಥಿತಿ ಇತ್ತು. ಒಂದು 5 ಲಾಖ ದೂರ ಇತ್ತು. ಆ ಪರಿಸ್ಥಿತಿ ಇರುವಾಗ ನಮ್ಮ ಬಿಡೇ ಬರ್ತಾರ. ನಮ್ಮ ಈ ಜನರೇಷನ್ ಭಾರಿ ತೆರೆಯೋದು, ನಮ್ಮ ನಿಜವಾದ ಭಾರಿ ತೆರೆಯೋಣ. ಇಲ್ಲದಿತ್ತಿನ ಉಪ್ಪಾಡು, ಇಲ್ಲದಿತ್ತಿನ ನುಂಗೇರಿ, ಇಲ್ಲದಿತ್ತಿನ ತಲ್ತರಿ, ಇಲ್ಲದಿತ್ತಿನ ಕೊಕ್ಕು, ಇಲ್ಲದಿತ್ತಿನ ಹೆಚ್ಚಿನ ಪುರ ನಮ್ಮ ದುಂಬು ಬಾರಿ 25 ವರ್ಷ ದುಂಬು ಪುರ ಹಿರಿಯಗಳಿಗೆ ಉಪಯೋಗ ಮಾಡ್ತಿರ್ತಾರೆ. ಐದು ವಾಪಸ್ ನಮ್ಮ ಪಿರಗಾತ ಪಿರೋರು ಇಲ್ಲದ ಏನೇತಿನ ಕಾಂಗ್ರೆ ಆತದೆ ಸತ್ಯ ಆತದೆ. ನಮಗೆ ಆನ್ಲೈನ್ ಬುಕ್ ಮಾಡ್ತದ ಆ ಚಿಕನ್ ಮಟನ್ ಪೂರ ಹೆಚ್ಚಿನ ಸ್ಟೈಲ್ ಪೂರ ಜೋಗಿ ಬೋಡ್ಸಿನ ಜನಪವನ್ನ ಪೂರ ಉಂಟು. ಹೊರಗೆ ನಮ್ಮ ಪೂರ ತೆಲಿಗಂಜಿ ಒಂದು ಪೂರ ಬರ್ತದೆ, ಪೂರ ಬರ್ತದೆ. 5 ಲಾಖ ಜಾಸ್ತಿ ಇಲ್ಲ 5 ಸೆನ್ಸ್ ಇದ್ರೆ ಜಾಗದ ಇಲ್ಲ. ಇಲ್ಲಲ್ಲಿ ಕೊಟ್ಟು ಬರ್ತಾರೆ ಶುರು ಮಾಡ್ತಾರೆ, ಇಲ್ಲಲ್ಲಿ ದಂಡ ಕಟ್ಟರೆ ಶುರು ಮಾಡ್ತಾರೆ, ಇಲ್ಲಲ್ಲಿ ಪಂದಿದೆಪ್ಪರೆ ಶುರು ಮಾಡ್ತಾರೆ. ಇಚ್ಚಿನ ಪೂರ ನಮಗೆ ವರ ಕೊರೋನಾದ ಉದಾಹರಣೆ ಜಗತ್ತಿಗೆ ವರ ನಮ್ಮನ್ನು ವಾಪಸ್ ನಮ್ಮ ದುಂಬುದ ಜೀವನಗೆ ವರ ದೇವರ ದುಂಡೆ ಇದು ನನಗೆ ಭಾರಿ ಬುದ್ಧಿಗೆ ಹೇಳು. ನಿಜವಾದ ತೊಂದರೆ ಆದ್ರೂ ಸೈಪುನ ಇದ್ದ ನಾವು ಏನು ಮನುಷ್ಯರನ್ನ 1000 ವರ್ಷ ಬದುಕೇರಿ ದುಮ್ಮನಾನಿ ಗುರು ಕಿರಣ ಕಾರ್ಯಕ್ರಮ ನಲ್ಕುದು ಪದ್ಯ ಬಣ್ಣ ಸುಳಿತೇವೆ. ಮನದಲ್ಲಿ ಹಂಗೆ ನಡ್ಕೊಂಡು ಹೋಗಿ ಬೀಳ್ಕೊಡ್ತೇವೆ. ಅವರ ಬಡಿದಿನ ಲೆಕ್ಕನೆ ಬೀಳ್ಕೊಡ್ತೇವೆ. ಅಂದಾಜು ಮನುಷ್ಯ ಏನು ಗ್ಯಾರಂಟಿ ಇತ್ತು ನಮ್ಮ ಏತ್ಲ ಇನ್ನಿತರಲ್ಲಿ ಎಲ್ಲ ಇಲ್ಲ ಅಂತಂದ್ರೆ ಗ್ಯಾರಂಟಿ ನಮ್ಮ ಶಾಸ್ತ್ರದ ಆಗ್ತದೆ. ನಾನು ಒಟ್ಟು ಜಗತ್ತಿನ ನಮ್ಮ ಮಾತೆಲ್ಲ ಸಂಘಟನಾತ್ಮಕವಾದ ದುಂಬೋಡು ಇನ್ನು ಇಂಕ್ಲಬೋರ್ಡುಲ ಸಿರಿ ಸ್ವಸಹಾಯ ಸಂಘದ ಹೆಚ್ಚಿನ ಅಂಶ ರತ್ನಕರಣ ಪೂರ ಪ್ರತಿ ವಾರ ಮೀಟಿಂಗ್ ಮಾಡ್ತೇವೆ. ಅಲ್ಪ ತಂಬೂರಿದ ಕಾರ್ಯಕ್ರಮ ಮಾಡಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಡು ಬಹು ಕಾರ್ಯಕ್ರಮಗಳ ಈ ಬಂಟರ ಸಂಘದ ಲೆಕ್ಕದ ಒಂಜಿ ವಸ್ತು ಮಂದಿರಕ್ಕೆ ಕೊಡ್ತೇವೆ. ಅವಾಗ ಗೊತ್ತಾಗ್ತದೆ ಬಾಲ ಬಂಟರ ಸಂಘದ ಸಿರಿ ಸಹಾಯ ಸಂಘ ಭಾರಿ ಮಲ್ಲಿಕಕ್ಕ ಭಾರಿ ಯಶಸ್ವಿಯಾದ ಇಡೀ ಕ್ಷೇತ್ರ 18 ವರ್ಷಗಳು 18 ಗ್ರಾಮಗಳ ಹೆಚ್ಚಿನ ಅಂಶ ಭಾರಿ ಕ್ರಿಯಾಶೀಲವಾದ ಕೆಲಸ ಮಾಡಿದ ಸಂಗತಿ ಹೆಂಗೆ ಮಾತ್ರ ಗೊತ್ತಾಗ್ತದೆ. ಇದುವೇ ಉಪ್ಪುನಿ ನಮ್ಮ ಜೀವನ. ನಮ್ಮ ಖಾಲಿ ನಮಗೋಸ್ಕರ ಬದುಕುರಿ, ನಮ್ಮ ಇಲ್ಲದಕ್ಕೋಸ್ಕರ ಬದುಕುರಿ, ಇಲ್ಲದಕ್ಕೋಸ್ಕರ ಬದುಕೋಡು ವಂಚನೆ ಆಂಡಲ ಒಟ್ಟು ಸಾರ್ವಜನಿಕ ಸಂಗತಿಗೋಸ್ಕರ ನಮ್ಮ ಮಾತೆಲ್ಲ ನಮ್ಮ ಜೀವನ ಸಂದರ್ಭಡೆ ಇಂಚಿನ ಒಂಜಿ ಬಂಟರ ಸಂಘದ ನೇತೃತ್ವದ ಮಾತೆಲ್ಲ ಒಟ್ಟಿಗೆ ಅದು ಸಮಾಜಮುಖಿ ಕೆಲಸ ಮಾಡಿದಾಗ ನಮ್ಮ ಮಾತೆಲ್ಲ ಒಟ್ಟಾದ ಒಂದಾದ ಕೆಲಸ ಮಾಡಿದಾಗ ಖಂಡಿತ ಹಿಂದೂ ಸಮಾಜನ ಗಟ್ಟಿ ಮಾಡ್ತಕ್ಕಂಥೇ ಆತ್ಮವಾದ ಆತ್ಮ. ಇನ್ನು ಈ ಒಂಜಿ ಪರಿಸರ ಈ ಮುಡಿಪುಡಿದ ವರ್ತನ ತೊಗೊಂಡು ಮುಟ್ಟ ನನಗೆ ಆಲೋಚನೆ ಮಾಡ್ಕೊಂಡು ಜಿತೇಂದ್ರ ಶೆಟ್ಟಿನ ಆ ಸಂದರ್ಭ ಅದ್ನ ನೇತೃತ್ವ ಬಗ್ಗೆ ನಿಮ್ಗೆ ಪೂರೆಲ್ಲ ಸೇರಿದೆ. ಆ ಸಂದರ್ಭ ನಿಮ್ಗೆ ಅಸೇಗುಲಿ ಬಂಟರ ಸಂಘದ ಪೂರ ಹೆಚ್ಚಿನ ಒಂದು ಸಭಾಂಗಣ ಮಲ್ತಿದ್ದೀವಿ ಇದ್ದ ಅಲ್ಲ ಆಮೇಲೆ ಏನು ಮಲ್ಪ ಯಾರು ಕಂಡೇರು ಮಲ್ಲಿಕಾರ್ಜುನ ಸಾಲುಡುಗ ಆ ಸುರೇಶ್ ಚೌಟರಿ ಮಲ್ತಿದ್ದೀನಿ ಸಾಲ ಸಂದೇಹ ಸಾಲದ ಪೂರ ಮುಗಿಸಿದಾಗ ಸಾಲ ಒಂದು ಬಂಟರ ಸಂಘದಲ್ಲಿ ಸಾಲ ಉಂಟ ಸಾಲನ ಆಯ್ಕೆ ಚಾನ್ಸ್ ಇದೆ. ಇಡೀ ನಾನು ವ್ಯಾಪಾರ ಬಂತು ನಮ್ಮ ಹೂವಾಂಡಲ ಬ್ರಹ್ಮ ಕಲಶೋತ್ಸವ ಆವಟ ದೇವಸ್ಥಾನದ ಜೀರ್ಣೋದ್ಧಾರ ಆವಟ ಏರೇನಾಗದ ರಾಮದಾಸ್ ಆಲಯ ಏರೇನಾಗ ಒಂಜಿ ರವಿರಾಜ ಏರೇನಾಗ ಒಂದು ಸೆಕ್ರೆಟರಿ ಅಂತಂದ್ರೆ ಬ್ರಹ್ಮ ಕಲಶೋತ್ಸವ ಅಧ್ಯಕ್ಷೆ ಜೀರ್ಣೋದ್ಧಾರ ಮಾತ್ರ ದುಂಬು ಇತಿಹಾಸ ಇದು ಸತ್ಯ ಸಂಗತಿ ಎಂತ ದಂಗಾತಿಪುರ ಸಂಗತಿ ಅಂತ ಅವು ದುಂಬು ನಾನು ಒಂಜಿ ಬಂಟರ ಸಂಘ ಒಂಜಿ ಬಂಟು ಸಮುದಾಯದ ಒಂಜಿ ಜನ ಬೋರ್ಡು ಆಗ ಮಾತ್ರ ಈ ಮಾತ್ರ ಎಲ್ಲ ಒಟ್ಟು ಮದ್ದುಗೆ ಆರ್ಥಿಕವಾಗಿ ನಂಚಿನ ಸಂಗತಿಗಳನ್ನು ಕ್ರೋಢೀಕರಣ ಮದ್ದುಗೆ ದುಂಬುಗಳ ಸಾಧ್ಯ ಪೂರೈಕೆಲ್ಲ ಸಾಧ್ಯ ಇದೆ. ನಿಮ್ಗೆ ಯಾಪಲ್ಲ ಎನ್ನಪ್ಪ ಅನ್ನೋಕ್ಕೆ ಗಾಂಭೀರ್ಯ ಹೇಳ್ಬೋದು. ನಮ್ಮ ತಿಮ್ಮಪ್ಪ ಗಾಂಭೀರ್ಯ ಆರು ಸಹಕಾರ ಬಂದು ನನ್ನ ಬಗ್ಗೆ ಉಮೇಶ್ ಗಾಂಭೀರ್ಯ ಅಟ್ಲ ಇಡೀ ಫ್ಯಾಮಿಲಿ ಎಂಕ್ಲೇ ಒಂದು ಧೈರ್ಯ ಒಂದು ಸಮುದಾಯದ ಜನ ಒಂದು ಜನ ಎದುರು ಇರ್ತಿಲ್ಲ ಒಟ್ಟಿಗೆ ಒಂದು ಧೈರ್ಯ ಇನ್ನೊಂದ ಇಡೀ ಸಮುದಾಯ ಹಿಂದೂ ಸಮಾಜಕ್ಕೆ ನಾಯಕತ್ವಕ್ಕೆ ಮಾತ್ರ ಇಲ್ಲ ಶಕ್ತಿ ಕೊಟ್ಟು ಇಡೀ ನಮ್ಮ ಕರಾವಳಿ ಪ್ರದೇಶದ ಬಹು ಸಮುದಾಯ ಬಂಟರ ಸಮುದಾಯದ ಮೇಲೆ ಅತ್ಯಂತ ಸಂತೋಷ ಪಡುತ್ತೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಬೇರೆ ಬೇರೆ ಐಶ್ವರ್ಯ ಬರ್ತಿನ ಬೇರೆ ಬೇರೆ ಕ್ಷೇತ್ರಗಳು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು ಅದನ್ನ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಅದನ್ನ ಬೇರೆ ಬೇರೆ ಕ್ಷೇತ್ರಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಲೆದೆದ್ದು ಉಂಟಾದ ಕೆಲಸ ಬೇರೆ ಸಮುದಾಯದಕ್ಕೆಲ್ಲ ಮದ್ದುದುಪ್ಪೆ ಬಂಟರ ಸಮುದಾಯ ಎತ್ತಿದ ಕೈ ಎತ್ತು ತೋದು ನಂಚಿನ ಕೆಲಸ ಕಾರ್ಯಗಳಲ್ಲಿ ಮತ್ತು ನಂಚಿನ ಪ್ರಾಮಾಣಿಕ ಪ್ರಯತ್ನದಲ್ಲಿ ಈ ಸಂದರ್ಭ ರಚಿಸ್ತಾರೆ. ಇದೇ ಭಾರಿ ವರ್ಷದ ತುಂಬು ಬಂಟ ಸಮುದಾಯದ ಹಿರಿಯಗಳು ಸಮಾಜದ ಕಾಸಿದೆ ಗಟ್ಟಿ ಆಡೋದು ಯೋಚನೆ ಮಲ್ತಿದೆ ಸತ್ಯವಲ್ಲ.
ಅಕ್ಲು ಮಾತೆಲ್ಲ ಆಲೋಚನೆ ಮಾಡ್ತೀನಿ ವಿದ್ಯೆ ಗಟ್ಟಿ ಅವರು ನಾರಾಯಣ ಗುರುಗಳು ಪನ್ನ ಪಾತ್ರ ಐದು ಪಕ್ಕ ಪನ್ನ ಪಾತ್ರ ಸತ್ಯ ಉಂಟು ಯಾವತ್ತ ವಿದ್ಯೆ ಮನುಷ್ಯಗೆ ಯಾಕಂದ್ರ ಅವೇ ಕಾಸು ಅವೇ ಆರ್ಥಿಕ ಶಕ್ತಿ ಅವೇ ಮಾನಸಿಕವಾಗಿ ಶಕ್ತಿ ಆ ಶಕ್ತಿನ ಕ್ರೋಢೀಕರಣ ಮಲ್ಪಂಚಿನ ಯೋಚನೆ ಯಥಾ ವರ್ಷ ಕುಟುಂಬ ಬಂಟ ಸಮುದಾಯದ ಹಿರಿಯ ಮಂತ್ರಿ ಜಾತ್ರ ಇಂಚಿನ ಬಂಟರ ಸಮುದಾಯ ಭವನ ಬಂಟ ಸಮಾಜದ ಬೇರೆ ಬೇರೆ ಕಾಲೇಜ್ ಅದನ್ನ ಬೇರೆ ಬೇರೆ ಜಾಗದಲ್ಲಿ ಎದುರು ಕೆಲಸ ಮಲ್ಪಂಚಿನ ಶಕ್ತಿ ಸಾಮರ್ಥ್ಯ ಬರ್ತದೆ ಇದು ಅವಡ ಇನ್ನು ಬಾರಿ ತಿಂತ ವರ್ಗಡೆ ತಿಂತ ಸಮಾಜದಲ್ಲಿ ಅಪ್ಪ ಯೋಚನೆ ಮಾಡ್ತಾ ರೀತಿ ಬದಲಾವಣೆ ಯಾಪನ ಮಲ್ದುವೇರ್ನಲ್ಲ ಮಾತ ಸಮುದಾಯದಲ್ಲ ಇನ್ನು ಆರ್ಥಿಕವಾದ ಸಬಲರಾದರೆ ಸಮಾಜದ ಮಾತೆಲ್ಲ ಬದುಕಿಗೆ ತೊಂದರೆ ಆಪನಂಚಿನ ಪರಿಸ್ಥಿತಿ ಬೈಬಲ್ ಇನ್ನು ಮಾತೆಲ್ಲ ಆ ದಿಕ್ಕಡಿ ಯೋಚನೆ ಮಲ್ಪೇರು ಯಾಪನ ಬಡ್ ಸಮುದಾಯ ಯೋಚನೆ ಮಲ್ತಿನಲ್ಲಿ ಇನ್ನಿತ್ತ ಕಾರಣ ಮಾತ ಸಮುದಾಯದಲ್ಲಿ ಯೋಚನೆ ಮಲ್ಪೇರು ಮಾತೆಲ್ಲ ಸಮಾಜದಲ್ಲಿ ಮಾತ ಜನಕ್ಕೂ ವಿದ್ಯಾವಂತರಾವಡು ಯೋಚನೆ ಮಲ್ಪೇರು ಊರಲ್ಲಿ ಕೊಂಚ 5 ಜನ ಪರಿಶಿಷ್ಟ ಜಾತಿಯ ಪೊನ್ನು ಜೋಕುಲು ಸಮುದ್ರದ ನೇಟು ಅಕಲು ಬಾರಿ ಮಲ್ಲ ಒಂದು ಸಾಹಸದ ಕೆಲಸ ಮಾಡಿದೆ ಅದು ಅಕಲು ಪಂಡಿರ ಸಮಾಜದಲ್ಲಿ ಪರಿಶಿಷ್ಟ ಜಾತಿಯ ಕಾಣಲ ಎಂಕ್ಲು ಆರ್ಥಿಕವಾಗಿ ಬಾರಿ ಖುಷಿ ಆಗಲ್ಲ IAS IPS ನನ್ನೊಂದು ಕೊಪ್ಪದಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅದು ಊರೆಲ್ಲ ಆ 5 ಜೋಕುಲು ಒಂದು ಆಲೋಚನೆ ಮಾಡಿದೆ ಬಟ್ ಇಡೀ ಭಾರತನೇ ಹೊರ ಸೈಕಲ್ ತಿರುಗಲ್ಲ ಐದು ಪಕ್ಕ ಇಡೀ ಸಮುದ್ರದ ಹೊರ ಇಡೀ ಸಮುದ್ರದ ಎಲ್ಲಿಯ ಬೋಟ್ ಮಲ್ದೆ ರೈಟ್ ತಿರುಗಲ್ಲ ಐದು ಪಕ್ಕ ಪರ್ವತ ಮಲ್ಪನ ಈ 3 ಸಂಗತಿಲ್ಲ ಏಕಕಾಲನೆ ಭಾರತದ ಬಂದ ನಂಚಿನ ಸಾಹಸನೆ ಆ ಶಿವಮೊಗ್ಗ ಕೋಲಾರ ಕೊಡಗುದ 5 ಪರಿಶಿಷ್ಟ ಜಾತಿಯ ಪೊನ್ನು ಮಂದಿರ ಆಕಿಪನ್ನ ಪಾತ್ರ ಒಂದೇ ಎಂಕ್ಲು ಮಲ್ಪನ ಕಾರಣಕ್ಕೋಸ್ಕರ ಸಮಾಜದ ಪೊನ್ನು ಜೋಕುಲು ಒವೇ ನಮ್ಮ ನಡೆ ಎಂಕ್ಲು ಜಾತಿಯ ಕಾರಣಕ್ಕೋಸ್ಕರ ಬಿರೋಲ್ಲ ಅಂತ ಗೋದಾರದಲ್ಲಿ ಈ ವಿದ್ಯಾವಂತರಾದ ಆರ್ಥಿಕವಾದ ಶಕ್ತಿ ಇದ್ದಿಲ್ಲ ವಿದ್ಯಾವಂತರ ಕಾರಣಕ್ಕೋಸ್ಕರ ಎಂಕ್ಲು ಸಮಾಜದ ದೇಶದ ತಲೆದಿತ್ತು ನಂಚಿನ ಕೆಲಸಲೇನೆ ಪರಿಶಿಷ್ಟ ಜಾತಿಯ ಪೊನ್ನು ಜೋಕುಲ ಮಲ್ಪೋರಿ ಬಂದ್ರೆ ಗೋದಾರಗೋಸ್ಕರ ಎಂಕ್ಲು ಈ ನಮನದ ಸಾಹಸ ಕೆಲಸದಲ್ಲಿ ಮಲ್ದಾನ ಮಾಡಿದೆ ನಿಜವಾದ ಅವರಿಗೆ ಪ್ರೇರಣಾದಾಯಕ ಪಾತ್ರ ನಿಜವಾದ ಭಾರಿ ಎಡ್ಡೆ ಅಕ್ಲ ಯೋಚನೆ ಅಂಚಾದ ಈ ಸ್ವಸಹಾಯದ ಗುಂಪುದ ಒಂದು ಪುದರ್ ನಾನು ಏಕೆ ಗುಂಪುಲ ನಮ್ಮ ಬೆಟ್ಟನ ಸೌಭಾಗ್ಯ ಆರೋಗ್ಯ ಕಾರ್ಯಕ್ರಮ ಅನ್ನಗಲ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೆ ಮತ್ತೆ ನನಗೆ ಅತ್ಯಂತ ಪ್ರೀತಿದ ಈ ಒಂದು ಕಾರ್ಯಕ್ರಮ ಮತ್ತೆ ನಮ್ಮ ಸಮುದಾಯ ಈ ಒಂದು ಮಾತ ಬೇರೆ ಬೇರೆ ಕೆಲಸ ಮಾಡ್ತಿನ ಸಂದರ್ಭದಲ್ಲಿ ಇಡೀ ಮಾತ ಸಮುದಾಯದ ಒಟ್ಟಿಗೆ ಮಾತ ಕೆಲಸ ಮಾಡ್ತಿನ ನನ್ನ ಎದುರುಪನ ವೇದಿಕೆಯ ಎದುರುಪನ ಮಾತ ಹಿರಿಯರಿಗೆ ಅತ್ಯಂತ ಗೌರವಪೂರ್ವಕ ತರತಕ್ಕಾದ ನಮ್ಮ ವೇದಿಕೆಯ ಸುರೇಶ್ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾದ ಸಮಾಜದ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಲ್ಪನೆ ಕಾರ್ಯಕ್ಕೆ ಪೂರಕವಾದ ದೇವರು ಶಕ್ತಿ ಕೊರಡೆ ನಮ್ಮ ಮಾತೆಲ್ಲ ಈ ಒಂದು ಬಂಟ ಸಮುದಾಯದ ನೇತೃತ್ವಗಳು ಸಮಾಜ ಕಟ್ಟಣ ಕೆಲಸಗಳನ್ನು ಹಿಂದೂ ಸಮಾಜದ ಎಡ್ಡ ಶಕ್ತಿಶಾಲಿಯಾದ ಕಟ್ಟಣಂಚಿನ ಕೆಲಸ ಕಾರ್ಯಗಳಿಗೆ ದೇವರ ಶಕ್ತಿ ಕೊರಡೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮತ್ತೊಂದು ನಿಮ್ಗೆ ಅವಕಾಶ ಕೊಡ ನನಗೆ ಮಾತ್ರ ಧನ್ಯವಾದ ಸಲ್ಲಿಸುವುದನ್ನು ಪಾತ್ರ ಈ ಕಾರ್ಯಕ್ರಮದ ಯಾನ ಒಂದು 16 ವರ್ಷ 10 ರೂಪಾಯಿನ ಒಂದು ಅವು ಸುಜಾತ ಕಟ್ಟೋದು ದಾಯಪಣ್ಣ ಸುರೇಂದ್ರ ಅವರ ಸುಜಾತ ಎಲ್ಲಡೆ ಬರ್ತದೆ ಇನ್ವಿಟೇಷನ್ ಕೊಡ್ತೇವೆ ಅಂತ ಹೇಳಿದವರ ಹಿಂಗೆ ಆ ಕಾರ್ಯಕ್ರಮ ಇದನ್ನಲ್ಲ ಈ ಕಾರ್ಯಕ್ರಮ ತಗೊಂಡಿದ್ದಾನೆ ದಾಯಪಣ್ಣ ಅವನಿಗೆ ಪ್ರೀತಿ ಆ ಪ್ರೀತಿ ಇನ್ನೊಟ್ಟ ಒಲಿದು ಬೇರೆ ನರ ಒಲಿಪಾಡಂದ್ರೆ ಯಾನ ಅಪ್ಪೆ ಭಗವಂತನ ಪ್ರಾರ್ಥನೆ ಮಾಡಿ ಬಂಟ ಸಮಾಜ ಬಣ್ಣ ಅಂತ ಮಲ್ಲ ಒಂದು ವಟವೃಕ್ಷ ಇರ್ತಾರೆ ಒಂದು ಮಲ್ಲ ವಟವೃಕ್ಷದ ವಾ ಪಕ್ಷಿ ವಾ ಜಾತಿದ ಪಕ್ಷಿನ ಬದುಕುಲ್ಲೋರಿ ವಟವೃಕ್ಷ ಗುಡ್ಚೆ ಬಂದು ಏಕಾಶ್ರಯ ಅಂಚೆನೆ ಬಂಟ ಸಂಘದ ಇಂಚಿನ ಕಾರ್ಯಕ್ರಮ ವಾ ಸಮಾಜದ ಬರ್ತನಲ್ಲ ಮಾನ್ಯತೆ ಕೊಡದು ವೇದಿಕೆ ಲೇತು ಕುಲ್ಲಾಗದು ಅವು ಆದರಣೀಯ ಬಗ್ಗೆ ಅನುಕರಣೀಯ ಐದು ಬೇಡ ಸಮಾಜದ ಕಲ್ಪೋಡು ಐದು ಬೇಡ ಸಮಾಜದ ಕಲ್ಪೋಡು ಶಕ್ವತ ಬಂದೆ ನೂರಕ್ಕೆ 100 ಸತ್ಯದ ಬಂಟ ಸಮಾಜಕ್ಕೆ ಶಕ್ತಿ ಉಂಟು ನಾಯಕತ್ವದ ಗುಣ ಉಂಟು ಧೈರ್ಯ ಉಂಟು ಸಮಾಜ ಪೂರ ಸಮಾಜವುಳ್ಳ ಅವು ಅಕ್ಕಲ್ಲ ಹೆಚ್ಚಿನಾಟ ವ್ಯವಸ್ಥೆಗೆ ಮಾತ್ರ ಸಮಾಜವನ್ನು ಕಟ್ಟೋದು ಅಂಡ ಹಿಂದುತ್ವ ಬಂದಾಗ ಬಂಟ ಸಮಾಜ ಎದುರು ಉಂಟು ಪೂರ ಸಮಾಜ ಇದೆಲ್ಲ ಒಟ್ಟಿಗೆ ಉಳಿದು ಹಿಂದೂ ಸಮಾಜದ ಒಟ್ಟಿಗೆ ಉಳ್ಳ ಪುರುಷ
ನಾಯಕತ್ವ ಏನಂತ ಪಂಡ ಬಂಡ ಸಮಾಜ ಅಕ್ಕೆ ಆ ನಾಯಕತ್ವದ ಗುಣ ಉಂಟು ಒಂದು 10 ಜನ ಎಂಚಲ್ಲಿ ಎದೋ ಕೋಡ್ ಬಂದು ನಚ್ಚಿನ ಅನುಭವ ನೂದೈಕ್ ನೂದು ಸುರೇಶನ ನೇತೃತ್ವಗಳು ನಮ್ಮ ಜೀತಣ್ಣನವರಲ್ಲಿ ನಿಕಟ ಪೂರ್ವ ಅಧ್ಯಕ್ಷರು ಎನ್ನ ಬಾಲ್ಯವಾಲ ಆತ್ಮೀಯ ಮಿತ್ರ ಬರೋದು ಏಕೆಂದ್ರೆ ಶಕ್ತಿಬಾಲ ವ್ಯಾಯಾಮ ಶಾಲೆಗೆ ಒಟ್ಟಿಗೆ ವ್ಯಾಯಾಮ ಅಂತ ಹೋಗಿದ್ದ ವಾ ಕಾರ್ಯಕ್ರಮ ಇರ್ತದಲ್ಲ ಅದು ಒಂದು ಎಂಟು ಫೋನ್ ಮಾಡ್ತದೆ ಚಂದ್ರನ ಒಂಜಿ ಬರೋಡು ಬಂದ್ಕೊಂಡಂತೆ ನಾ ಅರ್ಧ ವ್ಯಾಪಾರ ಬಂದಿದ್ದೆ ಅಂಚನೆ ಎದುರುಳ್ಳಿದ್ದೆ ಪೂರ ನಮ್ಮ ಪೂರ ಗುರುತದ ಮೋನೆದಾಗಿ ಅಂತ ಹೇಳಿದವರ ನನಗೆ ಈ ಕಾರ್ಯಕ್ರಮಕ್ಕೆ ಬರೆಯಲೆ ಸಂತೋಷನೇ ಅಂಚನೆ ನನಾನೆಲ್ಲ ಸುಜಾತೆಗಳನ್ನು ಮರೆತು వచ్చి ಈ ಕಾರ್ಯಕ್ರಮಕ್ಕೆ ಬಂದೆ ಈ ಕಾರ್ಯಕ್ರಮ ನನಾತ್ ಎಡ್ಡಾವಳು ಪೂರ ಸಮಾಜದಲ್ಲಿ ಎತ್ತದ ಇಚ್ಚಿನ ಕಾರ್ಯಕ್ರಮ ಒಟ್ಟಿಗೆ ಗೂಡ್ಸವರು ಸುರೇಶಣ್ಣ ಸುಜಾತನಕ್ಕೆ ಅಧ್ಯಕ್ಷರನ್ನಾಗಿ ದಾಯಂ ಪನ್ನಾಡ ಸಮಾಜ ಅಕಲ ವ್ಯವಸ್ಥೆಗೆ ಅಕಲ ಸಮಾಜ ಒಪ್ಪುಡು ಆಡ ಪೂರ ಸಮಾಜದ ಒಟ್ಟಿಗೆ ಇದ್ದಾಡ ಇದ್ದಾದ ಶಕ್ತಿ ಮುಗಿದೈಕೊಂಡು ಹೋಗುದಾಯ್ತು ಅಂತ ಹೇಳಿದವ ಇದಕ್ಕೆಲ್ಲ ಪೂರ ಆಶೀರ್ವಾದ ಒಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಬದ್ಧಗೈತೆ ಆ ದುರ್ಗಾ ಮಾತೆ ಅಂಚನೆ ಆ ಭಗವತಿ ಊರಲ್ಲ ಸಕಲ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡೋದು ಮಾಡೋದನ್ನ ಮಾತನ್ನು ಮುಗಿದವರಿದ್ರೆ ಜೈ ಹಿಂದ್ ಜೈ ಭಾರತ. ಮಾದನ ದೇವರಾಯನ ಸೋಮನಾಥಾಗಿ ಅಡ್ಡಬಂದು ಅಂಚನೆ ಇಲ್ಲಿ ನಮ್ಮ ಪೂಜೆ ಮಂದಿರ ದುರ್ಗಾ ಮಾತೆಗೆ ಅಡ್ಡ ಬರುವುದು ಸ್ಥಳಕಾಂಬಿಕದ ದೇವದೇವರನ್ನು ಸ್ಮರಣೆ ಮಾಡುವುದು ಇಡೀ ವೇದಿಕೆಯಲ್ಲಿ ತಹಸೀಲ್ದಾರ್ ಇದ್ದರೆ ನಮ್ಮನ್ನು ಬಂದು ನಿರ್ಗಮಿಸಿದ ಶಕುಂತಲಕ್ಕೆ ಮಾಜಿ ಶಾಸಕರು ಪುತ್ತೂರು ಅಂಜನೆ ನಮ್ಮ ಮುಟ್ಟದರಾಯನ ಸತೀಶ್ ಕುಂಪಲ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮಾಮಲ್ಲ ಬೆಲೆಯ ಮಂತ್ರನಂದಿನ ಒಂದು ರಾಜಕೀಯ ವ್ಯಕ್ತಿ ಅಂಜನೆ ಉಳ್ಳಾಲ ವಲಯದ ಉಳ್ಳಾಲದ ಬಿಜೆಪಿದ ಮಾಜಿ ಅಧ್ಯಕ್ಷರಾಯಿನ ಚಂದ್ರ ಸುಳ್ಳಾಲ್ರೆ ತಿರುಪತಿ ಭಗವತಿ ಕ್ಷೇತ್ರದ ಮುಖ್ಯಸ್ಥರೇ ಅಂಜನೆ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಪುನಃ ನಮ್ಮ ವಲಯದ ಕಾರ್ಯದರ್ಶಿ ಆಯ್ನ ಗೋಪಾಲಕೃಷ್ಣ ಬೇಲಂದ್ರೆ ಅಂಜನೆ ಸಿರಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಯಿನ ಗೀತಕ್ಕ ಅಂಜನೆ ಮಲ್ಲಿಕಕ್ಕ ಸೋಲತ್ತಕ್ಕ ವಿಶಾಖ ಅಂಜನೆ ವೇದಿಕೆಯ ದುಮ್ಮಪ್ಪನ ಮಾತ ಹಿರಿಯರ್ನಾಗಲೇ ಅಪ್ಪನಾಗಲೇ ಸಜ್ಜನ ಬಂಧುಲೆ ಸುಜಾತಿ ಬಂಧುಲೆ ಕಾರ್ಯಕ್ರಮ ನಮ್ಮ ನಿರೀಕ್ಷೆ ಮಂತ್ರಿಯರೆಲ್ಲ ಸಮಯ ಮೀರಿದುಕೊಂಡು ನಾನು ದಿವ್ಯ ಮಾತಾಡಿದ 2 ಪಾತ್ರೆಗಳು ಪಾತ್ರದ ಮುಗಿದ್ವೆ ಇನಿ ಸಿರಿ ಮಹಿಳಾ ಒಕ್ಕೂಟದಗಳು ದುರ್ಗಾ ಪೂಜೆಗೆ 12 ವರ್ಷದ ದುರ್ಗಾ ಪೂಜೆಗೆ ಬಾರಿ ವಿಜೃಂಭಣೆಗಳು ಮಲ್ದೆ ಬಂಧುಲೆ ಸಿರಿ ಒಕ್ಕೂಟದಕ್ಕೆಲ್ಲ ನಿರಂತರವಾದ 12 ವರ್ಷದ ಪೂಜೆ ನಡೆತದ್ದು ಎರಡನೇ ವರ್ಷ ಹೋಗಿ ಮಾತ್ರ ಕೊರೋನಾದ ರೇಟ್ ಮಲ್ಪಲ್ಲಾದಿ ಅದೆಲ್ಲ ಒಂದು ಯಶಸ್ವಿ ಕಾರ್ಯಕ್ರಮದ ನಾವು ಒಂದಾದ ನಮ್ಮ ಪಟ್ಟ ಬಂಧುಗಳಿಗೆ ಸಹಾಯ ಸಹಕಾರವನ್ನು ಕೊಡ್ತೇವೆ ಇನ್ನು ಸಿರಿ ಸ್ವಸಹಾಯಗಳು ಅದು ಮಂತನ ಈ ಪೂಜೆದು ಒರಿನ ದುಡ್ಡು ಆಕಲ್ನ ಮಹಿಳಾ ಒಕ್ಕೂಟದ ಮೇಲೆ ವತಿಯಿಂದ ಪಾಪದ ಪಂಜೋಗೆ ಮದುವೆ ಆಗೊಂಡ ಅದನ್ನ ಅನಾರೋಗ್ಯ ಪೀಡಿತರಿಗೆ ಶಿಕ್ಷಣವು ನಿಜ ಮಾತ್ರ ಆಗಲು ಕೊರೋದು ಬೈದೆ ಅಂಜನೆ ಕೊರದು ಒರಿನ ದುಡ್ಡು ಒಂದು ಸಾಲದ ಕೂಡ ನನಗೆ ವಲಯ ಸಂಘಗಳ ಕೊಡ್ತೇವೆ ಹಾಗೆ ಎಂದು ಧನ್ಯವಾದ ಕೊಡೋದಿಲ್ಲ ಬಂದ್ಮೇಲೆ ನಮ್ಮ ಪೊನ್ಯನಗಳು ಇಲ್ಲದೆ ಒಂದು ರೀತಿಯ ಮಾರ್ಗಸೂಚಿ ಮಾಡಿರೋದನ್ನ ಆಂಜನೇಯಗಳು ಮುಂದುವರೆದು ಹೋಗಬೇಕು ವಲಯ ಭಕ್ತ ಸಂಘದ ನಮ್ಮ ಸಿರಿ
ಮಹಿಳಾ ಒಕ್ಕೂಟನೇ ಸಾಕ್ಷಿ ದಯಪಟ್ಟ ಅಕ್ಕಳು ಮಲ್ಪನ ಕಾರ್ಯವನ್ನು ಎಂಗ್ಲು ಬಂಡ ಬಾಂಧವ್ಯರು ಆಂಜನಗಳು ಸ್ಫೂರ್ತಿದಾಯಕವಾದ ಕೆಲಸವನ್ನು ಮಲ್ಪನೆ ತಯಾರಾದಿಲ್ಲ ಬಂದುಲೆ ಕರೀನಾ 2002 ಬಂಡೆಡ ಸಂಘ ಉದಯ ಆ ಪೊರ್ತುಡು ತೋಟದಲ್ಲ ಮಾಮೂಲು ಕ್ಷೇತ್ರ ಸ್ಥಾಪಕ ಅಧ್ಯಕ್ಷರಾಗಿದ್ದೇವೆ ಅವರನ್ನ ತಿಂದಿ ಅಂತೆ ಕೆಲವು ಸಮಯದ ಪಕ್ಕ ಡಾಕ್ಟರ್ ಜಯಪಾಲ್ ಜಯರಾಮ್ ಸಾಂತೇರಿ ಸುಮಂತ ಅಧ್ಯಕ್ಷರಾಯಿತು 5 ಡಾಕ್ಟರ್ ಜಯಪಾಲ್ ಶೆಟ್ಟಿ 5 ಚಂದ್ರಸತ್ಯಂದ್ರ ಉದ್ಯಮಿ 5 ರವೀಂದ್ರ ಶೆಟ್ಟಿ ಉಳಿದೊಟ್ಟು 5 ನನ್ನ ಮಿತ್ರರಾಯಣ ಜಿತೇಂದ್ರ ಶೆಟ್ಟಿ ತಲಪಾಡಿ ಲೆಕ್ಕಲ ಅಧ್ಯಕ್ಷ ಅವಧಿಗೆ ಮಾತ್ರ ಒಂದು ಹತ್ರ ಒಂದು ರೀತಿಯ ಉದ್ಯಮಿನಲ್ಲಿ ಆಗ ಯಾವರಿ ಬಜಿ ಕೃಷಿ ಅವಲಂಬಿತವಾದ ಪುನಃ ಸಾಧಾರಣ ವ್ಯಕ್ತಿ ನಿಖಿಲ್ ಮಾತ್ರ ಎಂಕೆ ಅಧ್ಯಕ್ಷ ನಿಲಟಿ ಅಧ್ಯಕ್ಷ ಮಾಡುವುದು ಅನ್ಪಣ ದೃಷ್ಟಿಡು ನಿಖಿಲ್ ಮಾತ್ರ ಸಹಕಾರವನ್ನು ಕೋರಿಯಾರು ಮೊದಲೇ ಎನ್ನ ಕೃತಜ್ಞತೆಯನ್ನು ಪಡೆದರು ಯಾನ ಈ ವೇದಿಕೆಗೆ ಅಧ್ಯಕ್ಷ ಆತಗಳು ಕುಲುಜಾಂಡ ನೆಕ್ಕೆ ಕೆಲವರಿಗಾತ ಎನ್ನ ಹಿತೈಷಿಗಳು ಅಂಜನೆ ಬಂಧುಗಳಿಗೆ ಮಸ್ತ್ ಸಹಕಾರ ಕೊಡ್ತೇವೆ ಐಟೆ ನಾನು ಒಂದು 4 ಉದಾಹರಣೆಯನ್ನು ಪರವಡೆ ಆಗೋದು ಒಂದು ರಮಲಾಶ್ ದರಗಟ್ಟೆ ಆಮೇಲೆ ಶರತ್ರಾಜ್ ಶೆಟ್ಟಿ 5 ಅಶೋಕ್ ರೈ ಮಡ್ಯಾರು ಅಂಜನೆ ಜಿತೇಂದ್ರ ಶೆಟ್ಟಿ ತಲಪಾಡಿ ಯಾರು ನಿಜವಾದ ಲೆಕ್ಕ ಅಧ್ಯಕ್ಷರಿಗೆ ಸ್ಪರ್ಧೆ ಮಲ್ಪಣೆಯಂತೆ ಅವಿರೋಧ ಆಗಿ ಅನ್ನೋದು ಉಂಟು ಆ ಸಂದರ್ಭಗಳು ಅಕ್ಕಲ ಒಂದು ಮಾರ್ಗಸೂಚಿ ಪ್ರಕಾರ ಈ ಉಂಟುಲೆ ಅವಿರೋಧ ಆಯ್ಕೆನೆ ಹಾಕುವುದು ಬಂದು ಅನಿವಾರ್ಯ ಕಾರಣಗಳು ಬೆಚ್ಚಬಂದ ನಮ್ಮ ಪಂಪನ ಅಗತ್ಯ ಇದ್ದಿತ್ತು ಆಗ ನಿಖಲು ಒಂದು ಕೃಷಿತ ವ್ಯಕ್ತಿನೇ ನಿಖಲು ಸೂಚನೆ ಮಂತರನ್ನು ಮಾಡೋದು ಯಾರು ನಿಖಲೆ ಧನ್ಯವಾದ ಮಾಡೋದು ಏನಂತೆ ಬಾಮಲ್ಲ ಸಾಧನೆ ಮಾಡ್ಕೊಂಡು ಯಾರು ಪಾತ್ರ ಮಾಡ್ತು ಏನಂತೆ ನಿಖಲು ಕೊಟ್ಟ ಗೌರವ ಜೊತೆ ಬರೋದ ಲೆಕ್ಕ ಕನರ್ಜಾಪನ ಕೆಲಸಗಳನ್ನು ಈ ಬಂಡೆ ಉಲ್ಲಾಲ ಬಂಡೆ ಮಲ್ಪರೆ ಏಪಲ್ಲ ತಯಾರಾದ ಬಂದಿದೆ ಡಾಕ್ಟರ್ ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಾಯಿನ ವಿವೇಕರೈ ಬಳಿ ಬಂದು ಬೇರೆ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಬೇರೆ ವಲಯದ ಅಧ್ಯಕ್ಷರಾದ ಪುನಃ ಭಕ್ತರು ನನಗೆ ಈ ಉಲ್ಲಾಲ ವಲಯ ಬಂಡೆರ ಸಂಘ ಉದ್ಘಾಟನೆ ನಿಖಲ ಮಾತ್ರ ಸಹಾಯ ಸಹಕಾರಗಳು ಈ ಸಂಘ ಇಲ್ಲಿ ತಲೆಯೆತ್ತು ಮುಂದೂರು ಬಂದಿದೆ ಆಂಡ ಸಂಘ ಕೆಲವೊಂದು ಬೇಗಲು ಒರಿತದೆ ಬಾಕಿ ಬಲ್ಪೆರಡು ಆಂಡ ಇದರೊಟ್ಟಿಗೆ ಕೆಲವೊಂದು ರೂಪದ ಸಾಲಗಳು ನಮ್ಮ ಇಟ್ಟು ಕರೆಗೆ 2 ವರ್ಷಗಳು ಕೊರೋನಾದ ಬಾರಿ ಮಲ್ಲ ಅವರಿಗೆ ಕೊಡೆತೋಡು ನಂಗೆ ಜೊತೆ ಮಾತಾ ಸಂಘ ಸಂಸ್ಥೆ ಇರಲಿಲ್ಲ ಬಾರಿ ಹಿನ್ನಡೆ ಆತನ ಬಂದಿದೆ ದಯಪಟ್ಟ ಬುಕ್ಕಿಂಗ್ ಆಯ್ನ ದುಡ್ಡು ನಮ್ಮ ರಿಫಂಡ್ ಕೊರೋನಾ ಅದು ಬರ್ತದೆ ಕರೆನ ವರ್ಷ 5 ಲಕ್ಷ ರೂಪಾಯಿ ಕೊಟ್ಟ ಈ ಸದ್ಯದಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟ ರಿಫಂಡ್ ಮಾಡುತ್ತದೆ ನಮ್ಮ ಇಂಚೆನೆ ಮುಂದುವರೆದುಕೊಂಡ ಕೊರೋನಾದ ಬಾಧೆ ಏಪ ಕಮ್ಮಿ ಆಗುವುದು ಪರಿಹಾರ ಏಪ ಸುಗುವಾಗುವುದಿಲ್ಲ ಪರಿಹಾರ ಈ ಸಂದರ್ಭಗಳು ನಮ್ಮ ವಲಯದ ಒಬ್ಬೊಬ್ಬರಿಗೆ ಚಟುವಟಿಕೆಯಲ್ಲಿ ಮಾಡ್ತಾರೆ ಅಸಾಧ್ಯ ಆತನ ಬಂದಿದೆ ಇನ್ನೇ ಅಸೆಂಬ್ಲಿ ದಾಮಿ 4 ಕೋಟಿ ಖರ್ಚು ವೆಚ್ಚಗಳು ಮಂತದ ಈ ಸುಂದರ ಕಟ್ಟಡಗಳು ಮಾರ್ಗಡಕ್ಕೂ ಮಾತಾಡ ಬಂದಿಲ್ಲ ತುಂಬಿ ಆಗ ನಮ್ಮ ಸಮುದಾಯದ ತಳಮಟ್ಟದ ಈ ಸಾಮಾನ್ಯ ವ್ಯಕ್ತಿಗಳಿಗೆ ಈ ಬಂಡೆ ಸಂಘ ಸಹಾಯ ಸಹಕಾರ ಅಪ್ಪನ ನಿರೀಕ್ಷೆಗಳ ಉಳ್ಳಿ ಒಂದು ತಿಂಗಳು ಒಂದು ಸಿಮೆಂಟ್ ಕೊಡೋದು ಈ ಸಿಮೆಂಟಿಗೆ 5 ಮತ್ತೆ ಅರ್ಜಿಗಳು ಬರ್ಕೊಂಡು ಕೆಲಸದ ತಜ್ಞರು ವಿದ್ಯಾಭ್ಯಾಸವು ಮದುವೆಗೆ ಇಲ್ಲೆ ರಿಪೇರಿಗೆ ವೈದ್ಯಕೀಯ ಸವಲತ್ತು ಇದು ಮಾತ್ರ ನಮ್ಮ ಬರ್ತದೆ ಅಕ್ಕಲ ವಿಜ್ಞಾಪನೆ ಬಂದು ಆಗ ನಮ್ಮ ಏರಿಯಾದಲ್ಲಿ ಹೆಚ್ಚಿನ ಮಾಡೋದು ಎಣ್ಣಿಪಟ್ಟ ಕಡಿಮೆ ಆಗಲೇ ಸಹ ಸಹಕಾರವನ್ನು ಕೊರದು ಬೈದ ಹಿಂದೆ ಮಲ್ಲ ಮಟ್ಟದಲ್ಲ ಕಿಂಚಿತ್ತಾರಲ್ಲ ಕೊರದು ಬೈದ ಬಂದರೆ ಆಗ ನಡೆದ ದಿನಗಳು ಹೇಳಿ
ನಮ್ಮ 14 ಗ್ರಾಮಡು ಬಂಟ ಬಂಧುಗಳ ಊರಿಗೆ ಬಂದು ಮದಿನಾವದ ಇದ್ದಾಗ ಆ ಕೊಂಡಾಗ ನಮ್ಮ ಸಹಾಯ ಸಹಕಾರವನ್ನು ಮಲ್ಪನ ಅಗತ್ಯವೇ ಉಂಟು. ವಲಯ ಸಂಘದ ಬಗ್ಗೆ ಇವಾಗ ನಮ್ಮ ಸಮಾಜದ ಕೆಲಸದ ಜನಗಳಿಗೆ ಅವು ಪ್ರಯೋಜನ ಬಂದಿದ್ದಾಗ ವಲಯ ಸಂಘ ಇದ್ದದೇ ಪ್ರಯೋಜನ. ಆ ನಿಟ್ಟಿನಲ್ಲಿ ನಮ್ಮ ಈ ಧನ ಸಹಾಯ ಪಡೋದು ಒಂದು ದುಡ್ಡು ವಾಗುಪಡುವ ಪುಣ್ಯ ಚಿಂತನೆ ಮಾಡಿದಾಗ ನಮ್ಮ ವಲಯ ಸಮಿತಿಯ ಪದಾಧಿಕಾರಿಗಳು ಇಂಚಿನ ಚಿಂತನೆ ಮಾಡಿದಾಗ ನಮ್ಮ ಒಣ ಕಟ್ಟದ ಜನಗಳಿಗೆ ಒಂದು ಗುಣ ದುಡ್ಡುಗೋರ್ಗೆ ಮಾಡ್ಕೊಂಡು ಸರಿಯಾಗುತ್ತೆ. ದಯಗೊಂಡ ಪರಿಸ್ಥಿತಿಲೇ ಅಡ್ಡಿದ್ದಿ ಕೊರೋನಾದ ಮಾತೆಲ್ಲ ಬೆಟ್ಟಿದ್ರಾಗಲಿ ಮಲ್ಲರು ಕೂಡ ಏನೋ ಸಹಾಯ ಮಾಡ್ತಾರೆ ಸಾಧ್ಯನೇ ಇತ್ತು. ಅದಕ್ಕೋಸ್ಕರ ನಮ್ಮ ಯಶವಂತ ಫೌಂಡೇಶನ್ನ ಸದಸ್ಯರ ಮಾತಿರೋದು ಆನ ಕಾಲಮಿತಿಯಲ್ಲಿ ಆಟೋನು ಡಿಸೆಂಬರ್ 4ನೇ ತಾರೀಕು 14ನೇ ತಾರೀಕಿಗೆ ಪುನರ್ಭವನ ಮಾಡ್ತಾರೆ ತಯಾರಾದಿಲ್ಲ ಬಂದರೆ ಎಂಥ ಉದ್ದೇಶದಲ್ಲಂತೆ ನಮ್ಮ ಈ ನಿಗದಿತ ಈ ಮೊತ್ತ ನಮ್ಮ ಕೈತಿದ್ದಾಗ ನಮ್ಮ ಸಮಾಜದ ಒಂದು ಕಟ್ಟಗಡಿತ ವ್ಯಕ್ತಿಗಳ ಕಷ್ಟ ಮಾಡೋದು ಪರಿಹಾರ ಮಾಡಿಕೊಡುವ ಕೂಡ ಒಂದು ಮಾತು ಬಯಕೆಡೆ ಈ ಕಾರ್ಯ ಬಂದಿದೆ. ಏಕೆ 14 ಗ್ರಾಮದ ಅಧ್ಯಕ್ಷನಾಗಲ್ಲ ಗ್ರಾಮ ಸಮಿತಿಯ ಮಾತೇ ಇಲ್ಲ ಸಹಾಯ ಸಹಕಾರ ಕೃಪೆ ಅಂತ ಬಂದಿದೆ. ನನಗೆ ಭರವಸೆ ಎಲ್ಲ ಗೊತ್ತಿದೆ. ಕೆಲವು ಇಲ್ಲಿ ಬದ್ಧತೆ ಇರೋದು ನಮ್ಮ ಮಾತಾಕರಮ್ಮ ಭೇಟಿ ಮಾಡ್ತದೆ ಅಕಲ್ಲ ಈ ಬಗ್ಗೆ ಚರ್ಚೆ ಮಾಡ್ತದೆ. ಈ ಆಟದ ಪೂರ್ವ ತಯಾರಿ ಮಾಡ್ತದೆ ಬಂದು ಈ ನಿಟ್ಟಿನಲ್ಲಿ ನಿಖಲು ಮಾತೆಲ್ಲ ಗ್ರಾಮ ಸಮಿತಿ ಆಗಲು ವಲಯ ಸಮಿತಿಗೆ ಸಹಾಯ ಸಹಕಾರವನ್ನು ಕೊರಡು ಹೆಚ್ಚಿನ ಮೊತ್ತದ ಒಂದು ಟಿಕೆಟ್ಗಳನ್ನು ಮಾರ್ತು ನಮ್ಮ ವಲಯ ಸಮಿತಿ ಒಂದು ಸುದೃಢ ಆಗೋದು ಬಣ್ಣದ ಈಗ ಚಿಂತನೆ ಕೊಡುವುದು ನಮ್ಮ ಈ ಮೊತ್ತದು ನಮ್ಮ ಹಿರಿಯರ ಸ್ಮರಣೆ ಬಂದದ್ದು ಈ ಬಂಟರ ಸಂಘಕ್ಕೂ ಸಹಾಯ ಸಹಕಾರ ಕೊಡ್ತಾನೆ ಮಾತ್ರ ಹಿರಿಯರಿಗೆಲ್ಲ ನೆನವರಿಕೆ ಬಂದದ್ದು. ನಮ್ಮ ದುಂಬದ ದಿನಗಳಲ್ಲಿ ಬಂಟರ ಸಂಘ ಉಳ್ಳಾಲ ವಲಯಗೂ ಬೈದಿನ ಕೊರೋನಾದ ಸಮಸ್ಯೆ ಆಯ್ನಾದ ಬೇಗ ದೂರ ಆಡೋದು ಅಪ್ಪ ದುರ್ಗಾ ಮಾತೆಡ ಪ್ರಾರ್ಥನೆ ಬಂದದ್ದು. ಈ ಸಂದರ್ಭಗಳು ನಮ್ಮ ಬಂಟ ಬಂಧುಗಳಿಗೆ ಮಾತೆಲ್ಲ ಈ ವಲಯ ಸಮಿತಿಗೆ ಪೂರಕವಾದ ನಿಧಿ ಸಂಗ್ರಹ ಬೇರೆ ರೀತಿಯಿಂದ ಕ್ರಿಯಾಶೀಲವಾದ ಒಪ್ಪುಲೆಕ್ಕ ಸಹಾಯ ಸಹಕಾರವನ್ನು ಕೊಡೋದು ಬಂದು ಈಗಲ ವಿನಂತಿ ಬಂದು ಅಂಜನೆ ಇನಿ ಕೈಯೆಡುತ್ತೆ ನಮ್ಮ ವನಸಾಹಿಬಕ್ಕ ಕಾರ್ಯಕಾರಿ ಸಮಿತಿಯ ಸಭೆ ನಡೆದು ಮಾತ್ರ ಕಾರ್ಯಕಾರಿ ತಂದು ಒತ್ತುದು ಈ ಸಭೆಗೆ ಬೊಗ್ಲು ಮತ್ತು ಕೊಡುವ ಅನ್ನೋದು ವಿನಂತಿ ಬಂದದ್ದು. ಇನಿ ವೇದಿಕೆ ರೀತಿಯ ಮಾತರೆಗಳ ಸೋಲ್ಮೇಲೆ ಸಂದ ಒಂದು 5 ಸ್ವಜಾತಿ ಬಾಂಧವರಿಗೆ ಮಾತ್ರೆಗಳ ಸೋಲೈತಿದ್ದು ಸೌಮ್ಯ ಸಂದ ಒಂದು ಎನ್ನ ಮಾತ್ರೆಗಳು ವಿರಾಮ ಕೊಡುತ್ತದೆ. ಜೈ ಬಂಟರ ಸಂಘ ಉಳ್ಳಾಲ ಶ್ರೀಯುತ ಗುಂಪುಗಳ ಒಕ್ಕೂಟದ 18ನೇ ವರ್ಷದ ಸಾಮೂಹಿಕ ದುರ್ಗಪೂಜೆಯ ಅಧ್ಯಕ್ಷತೆ ವಹಿಸಿದ ಶ್ರೀ ಸುರೇಶ್ ಚೌಟ ಇವರಿಗೆ ನಮ್ಮ ಸಿರಿ ಸೊಸೈಟಿಯ ಪರವಾಗಿ ಧನ್ಯವಾದ. ಮುಖ್ಯ ಅತಿಥಿಯಾಗಿ ಶ್ರೀಮತಿ ಶಕುಂತಲ ಶೆಟ್ಟಿ, ಶ್ರೀ ಸತೀಶ್ ಕುಂಪಲ ಹಾಗೂ ಚಂದ್ರಸ ಉಳ್ಳಾಲ ಅವರಿಗೆ ಧನ್ಯವಾದ. ವೇದಿಕೆಯಲ್ಲಿರುವ ವಲಯ ಸಮಿತಿಯವರಿಗೆ, ಎಲ್ಲ ಗ್ರಾಮದ ಅಧ್ಯಕ್ಷರಿಗೆ ಮತ್ತು ಸಿರಿ ಸೊಸೈಟಿ ಗುಂಪಿನ ಎಲ್ಲರಿಗೂ ಧನ್ಯವಾದ. ಪೂಜೆ ವಿಧಿಗಳನ್ನು ನೆರವೇರಿಸಿದ ಅರ್ಚಕ ಬಂಧುಗಳಿಗೂ ಧನ್ಯವಾದ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೂ ಧನ್ಯವಾದ. ಮಾಧ್ಯಮದವರಿಗೂ ಧನ್ಯವಾದ. ಅನ್ನ ಸಂತರ್ಪಣೆಗೆ ಸಹಕರಿಸಿದ ಕರಗಿನ ಕೋಟೆಗಾರ ಮತ್ತು ಶ್ರೀ ಕೃಷ್ಣಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದ. ನಿನ್ನೆ ಪ್ರಸಾರ ಕಟ್ಟಲು ಬಹಳ ಶ್ರಮಪಟ್ಟು ಸುರೇಶ್ ಶೆಟ್ಟಿ ಅಣ್ಣಮಗಳು, ನಾರಾಯಣ ಐಕಕ್ಕೆ ಮಜಲ, ಮನೋಜ್ ರೇ, ಸಂತೋಷ್ ಅಡ್ಡಂಟಯ, ಕೌಶಿಕ್ ಕಳಪಾಡಿ ಇವರಿಗೆ ನಮ್ಮ ಸಿರಿ ಸೊಸೈಟಿಯ ಪರವಾಗಿ ಧನ್ಯವಾದ. ಹಾಗೂ ನಮ್ಮ ಸಿರಿ ಸೊಸೈಟಿಯ ನಿರ್ದೇಶಕಿಯಾದ ಗೀತಾ ಶೆಟ್ಟಿ ಹಾಗೂ ನಿಶಾ ಶೆಟ್ಟಿ, ಮಲ್ಲಿಕಾ ಎಸ್ ಭಂಡಾರಿ ಹಾಗೂ ಶಾರದಾ ಶೆಟ್ಟಿ ಇವರಿಗೂ ಧನ್ಯವಾದ.
Thank you.